ಕೃಷ್ಣ ಮಾತಾಜಿ, ಧನ್ಯವಾದಗಳು. ಆಗಿದೆ ಮಾತಾಜಿ. ಹರೇ ಕೃಷ್ಣ. ಸ್ಟಾರ್ಟ್ ಮಾಡಿದೆ ಮಾತಾಜಿ. ಮಾಡಿ ಮಾತಾಜಿ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರಭಕ್ತ ವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರಭಕ್ತ ವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ. ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೀಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯೋ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓಕೆ, ಶ್ಲೋಕ 3. ಜಯ ಜಯ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ಬಿ ಮಲ್ಲಜಮ್ಮ ಮಾತಾಜಿ ಓದಿ. ಬಿ ಮಲ್ಲಜಮ್ಮ. ಗಾಯತ್ರಿ ಆರ್ ಮಾತಾಜಿ. ಓದ್ತೀನಿ ಮಾತಾಜಿ. ಯಾವ್ದು ಮಾತಾಜಿ? ಇದೆ ಶ್ಲೋಕ 3. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ವರ್ಡ್ಸ್ ಓದ್ಬೇಕಾ ಮಾತಾಜಿ? ಹೌದು. ಜಯ 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 ಲಭಿಸಲಿ ಶ್ರೀ ಚೈತನ್ಯ ಪ್ರಭು ವರಿಯರಿಗೆ. ಜಯ ಜಯ ಸಿದ್ಧಿಸಲಿ ನಿತ್ಯಾನಂದ ಭಗವಾನ್ ನಿತ್ಯಾನಂದರಿಗೆ. ಜಯ ಸಕಲ ವೈಭವಗಳು ದೊರಕಲಿ ಅದ್ವೈತ ಚಂದ್ರ ಅದ್ವೈತ ಆಚಾರ್ಯರಿಗೆ. ಜಯ ಜಯವಾಗಲಿ ಗೌರ ಭಕ್ತ ವೃಂದ ಭಗವಾನ್ ಗೌರಾಂಗರ ಭಕ್ತ ಜನರಿಗೆ.
ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭು ಪ್ರಭು ವರ್ಯರಿಗೆ ಹಾಗೂ ಭಗವಾನ್ ಶ್ರೀ ನಿತ್ಯಾನಂದರಿಗೆ ಜಯವಾಗಲಿ. ಅದ್ವೈತ ಚಂದ್ರರ ಕೀರ್ತಿ ಪತಾಕೆ ಹಾರಾಡಲಿ. ಭಗವಾನ್ ಗೌರಾಂಗರ ಭಕ್ತಗಣಕ್ಕೆ ಮಂಗಳವಾಗಲಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಧನ್ಯವಾದಗಳು. ಮಾತಾಜಿ. ಧನ್ಯವಾದಗಳು. ಅನುವಾದ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಭಕ್ತಿ ಸದಾಚಾರ ಅಂತ ಹೇಳ್ತಾರೆ. ಸದಾಚಾರ ಅಂತಂದ್ರೆ ನಾವು ಗುರುಗಳನ್ನ ಆಚಾರ್ಯರನ್ನ ನೋಡಿದ ಕೂಡಲೇ ಅವರಿಗೆ ದಂಡವತ್ ಪ್ರಣಾಮ ಅಂತ ಹೇಳುವಂಥದ್ದು ಅಥವಾ ಮಾಡುವಂಥದ್ದನ್ನ ಮಾಡ್ತೀವಿ. ಅದೇ ಆಚಾರ್ಯರು ನಮ್ಮ ಮಹಾರಾಜರನ್ನ ನಾವು ನೋಡಿದ್ವಿ ಅಂದ್ರೆ ಕೂಡಲೇ ಅವರಿಗೆ ಪ್ರಣಾಮಗಳನ್ನ ಸಲ್ಲಿಸಿ ಜಯವಾಗಲಿ ಅಂತ ಘೋಷಿಸ್ಬೇಕು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಈ ಒಂದು ಗ್ರಂಥದ ರಚನಾಕಾರರಾದ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಇಲ್ಲಿ ಮೊದಲಿಗೆ ಚೈತನ್ಯ ಮಹಾಪ್ರಭುಗಳು ಮತ್ತೆ ನಿತ್ಯಾನಂದ ಪ್ರಭುಗಳು, ಅದ್ವೈತ ಆಚಾರ್ಯರು, ಹೀಗೆ ಎಲ್ಲ ಭಕ್ತವೃಂದಕ್ಕೆ ಎಲ್ಲರಿಗೂ ಕೂಡ ಜಯವಾಗಲಿ ಅಂತ ಹೇಳ್ತಾ, ಮಂಗಳವಾಗಲಿ ಅಂತ ಅರಸ್ತಾ ಈ ಒಂದು ಪುಸ್ತಕವನ್ನ ಬರೆಯೋದಕ್ಕೆ ಮುಂದುವರಿಸ್ತಾ ಇದ್ದಾರೆ. ಶ್ಲೋಕ 4. ತೃತೀಯ ಶ್ಲೋಕೇರಾರ್ಥ ಕರಿ ವಿವರಣ ವಸ್ತು ನಿರ್ದೇಶ ರೂಪ ಮಂಗಳ ಚರಣ. ತೃತೀಯ ಶ್ಲೋಕೇರಾರ್ಥ ಕರಿ ವಿವರಣ ವಸ್ತು ನಿರ್ದೇಶ ರೂಪ ಮಂಗಳ ಚರಣ. ತೃತೀಯ ಶ್ಲೋಕೇರಾರ್ಥ ಕರಿ ವಿವರಣ ವಸ್ತು ನಿರ್ದೇಶ ರೂಪ ಮಂಗಳ ಚರಣ. ವಸ್ತು ನಿರ್ದೇಶ ರೂಪ ಮಂಗಳ ಚರಣ. ತೃತೀಯ ಶ್ಲೋಕೇರಾರ್ಥ ಕರಿ ವಿವರಣ ತೃತೀಯ ಶ್ಲೋಕೇರ ಅರ್ಥ ಕರಿ ವಿವರಣ ವಸ್ತು ನಿರ್ದೇಶ ರೂಪ ಮಂಗಳ ಚರಣ. ವಸ್ತು ನಿರ್ದೇಶ ಮಂಗಳ ಚರಣ. ಮಾತಾಜಿ ಫಸ್ಟ್ ಇದ್ರಲ್ಲಿ ಸಹ ಇದಾಗಿದೆ ಅಲ್ಲ ಪ್ರೇಯರ್, ಜಯ 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 ನಿತ್ಯಾನಂದ ಫಸ್ಟ್ ಹೌದೌದು. ಇದ್ರಲ್ಲಿ ಸಹ ಒಂದು ಹೌದೌದು. ರಿಪೀಟ್ ಹೌದು ಆಗುತ್ತೆ ಮಾತಾಜಿ, ಈಗ. ಹೌದು ರಿಪೀಟ್ ಆಗಿದೆ ಇದ್ರಲ್ಲಿ ಆಗಿ. ಹಾ ಓಕೆ. ಕೃಷ್ಣಮೂರ್ತಿ ಡಾಕ್ಟರ್ ಎಂ ಕೃಷ್ಣಮೂರ್ತಿ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಶ್ಲೋಕ 4. ತೃತೀಯ ಶ್ಲೋಕೇರ ಅರ್ಥ ಕರಿ ವಿವರಣ ವಸ್ತು ನಿರ್ದೇಶ ರೂಪ ಮಂಗಲಾಚರಣ. ಕರಿ ಮಾಡುತ್ತೇನೆ, ವಿವರಣ ವ್ಯಾಖ್ಯಾನ, ವಸ್ತು ನಿರ್ದೇಶ ರೂಪ ಚಿತ್ರಣದ ರೂಪದಲ್ಲಿ, ಮಂಗಳಕರ ಆಚರಣ ಸರ್ವ. ಅನುವಾದ ಶ್ರೀಲ ಭಗವದ್ಗೀತೆ ಮೊದಲ 14 ಶ್ಲೋಕದಲ್ಲಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಮೊದಲ 14 ಶ್ಲೋಕಗಳಲ್ಲಿ ಮೂರನೆಯದರ ಅರ್ಥವನ್ನು ನಾನೀಗ ವಿವರಿಸುವೆನು. ಅದು ಮಂಗಳಕರವಾದ ಸ್ವರಕಂಪನವಾಗಿದ್ದು ಪರಮ ಸತ್ಯವನ್ನು ವರ್ಣಿಸುತ್ತದೆ. ಅಂದ್ರೆ ಈಗ ನಾವು ಹಾಡಿದಂತಹ ಒಂದು ಶ್ಲೋಕ ಏನಿದೆ ಅದರ ಒಂದು ವಿವರಣೆಯನ್ನ ಈಗ ಮುಂದುವರಿಸ್ತಾ ಇದ್ದಾರೆ ಲೇಖಕರು. ಹೇಳ್ತಾ ಇದ್ದಾರೆ ಅದು ಮಂಗಳಕರವಾದ ಸ್ವರಕಂಪನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಭಾಗವತವನ್ನು ಪ್ರಾರಂಭ ಮಾಡೋದಕ್ಕೆ ಮೊದಲು ಜಯ ರಾಧ ಮಾಧವ ಹಾಡ್ತೀವಿ. ಹಾಗೆ ಚೈತನ್ಯ ಚರಿತಾಮೃತವನ್ನ ಪ್ರಾರಂಭ ಮಾಡೋದಕ್ಕೆ ಮೊದಲು ಈ ಶ್ಲೋಕವನ್ನೇ ನಾವು ಹೇಳುವಂಥದ್ದು. ಈಗ ನಾವು ಹೇಳಿದ್ದು ಮೂರನೇ ಒಂದು ಶ್ಲೋಕವನ್ನ, ಅದರ ವಿವರಣೆಯನ್ನ ಈಗ ರಚನಾಕಾರರು ನಮ್ಗೆ ತಿಳಿಸ್ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಶ್ಲೋಕ 5. ಯತ್ ಅದ್ವೈತಂ ಬ್ರಹ್ಮೋಪ ನಿಷದಿ ತದ್ ಅಪ್ಯಸ್ಯಾತ್ತನುಭಾ ಯ ಆತ್ಮಾಂತರ್ ಯಾಮಿ ಪುರುಷ ಇತಿ ಸೋ ಸ್ಯಾಂಶ ವಿಭವಃ ಷಡೈಶ್ವರ್ಯಪೂರ್ಣೋ ಯಃ ಭಗವಾನ್ ಸ್ವಯಂ ಅಯಂ ನಾ ಚೈತನ್ಯಾತ್ ಕೃಷ್ಣಾತ್ ಜಗತಿ ಪರತತ್ವಂ ಪರಂ ಇಹ. ಯತ್ ಅದ್ವೈತಂ ಬ್ರಹ್ಮೋಪನಿಷದಿ. ಹರೇ ಕೃಷ್ಣ. ಯದ್ವೈತಂ ಬ್ರಹ್ಮೋಪನಿಷದಿ ತದ್ ಅಪ್ಯಸ್ಯ ತನುಭಾ ಯಾ ಆತ್ಮಾಂತರ್ ಯಾಮಿ ಪುರುಷ ಇತಿ ಸೋ ಶ್ಯಾಂಶ ವಿಭವಃ.
इति इति सोऽसांशविभवः षडै षडैश्वर्यपूर्णो या हा भगवान् षडैश्वर्यपूर्णोऽयः भगवान् सा स्वयम् अयं स स्वयम् अयम् अयम् न चैतन्यात् कृष्णात् जगति न चैतन्यात् कृष्णात् जगति परतत्त्वं परम् इह परतत्त्वं परम् इह यद् अद्वैतं ब्रह्मोपनिषदि यद् अद्वैतं ब्रह्मोपनिषदि तद् अप्यस्य तनुभा तदप्यस्तनुभा या आत्मान्तर्यामि पुरुष या आत्मान्तर्यामि पुरुष इति सोऽस्यांश विभवः इति सोऽस्यांशविभवः षडैश्वर्यपूर्णो या ऐश्वर्यपूर्णो यत् हा भगवान् सा स्वयम् अयम् भगवान् स स्वयम् अयम् अयम् न चैतन्यात् कृष्णात् जगति न चैतन्यात् कृष्णात् जगति परतत्त्वं परम् इह परतत्त्वं परम् इह ಕೃಷ್ಣ ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5. ಯದ್ ಅದ್ವೈತಂ ಬ್ರಹ್ಮೋಪನಿಷದಿ ತದ್ ಅಪ್ಯಸ್ಯ ತನುಭಾ ಯಾ ಆತ್ಮಾಂತರ್ಯಾಮಿ ಪುರುಷ ಇತಿ ಸೋಚಾಂಶ ವಿಭವಃ ಷಡೈಶ್ವರ್ಯೈ ಪೂರ್ಣೋ ಯಾಹ ಭಗವಾನ್ ಸ ಸ್ವಯಂ ಆಯಂ ನ ಚೈತನ್ಯಾತ್ ಕೃಷ್ಣಾತ್ ಜಗತಿ ಪರತತ್ವಂ ಪರಂ ಇಹ. ಯತ್ ಯಾವುದೋ ಅದು ಅದ್ವೈತಂ ಎರಡನೆಯದಿಲ್ಲದ್ದು ಬ್ರಹ್ಮ ನಿರಾಕಾರ ಬ್ರಹ್ಮನ್ ಉಪನಿಷದಿ ಉಪನಿಷತ್ತುಗಳಲ್ಲಿ ತತ್ ಅದು ಅಪಿ ನಿಶ್ಚಯವಾಗಿ ಅಸ್ಯ ಅವನು ತನುಬ ಅವನ ದಿವ್ಯದೇಹದ ಪ್ರಭೆ ಯಾರು ಆತ್ಮ ಪರಮಾತ್ಮ ಅಂತರ್ಯಾಮಿ ಹೃದಯವಾಸಿಯಾದ ಪ್ರಭು ಪುರುಷಃ ಪರಮ ಭೋಕ್ತೃ ಇತಿ ಹೀಗೆ ಸ ಅವನು ಅಸ್ಯ ಅವನ ಅಂಶ ವಿಭವ ಸ್ವಾಂಶ ಭಾಗದ ವಿಸ್ತರಣೆ ಷಡೈಶ್ವರ್ಯೈಹಿ 6 ಐಶ್ವರ್ಯಗಳಿಂದ ಪೂರ್ಣ ತುಂಬಿದವನು ಯಾರು ಇಹ ಇಲ್ಲಿ ಭಗವಾನ್ ದೇವೋತ್ತಮ ಪರಮಪುರುಷನು ಸ ಅವನು ಸ್ವಯಂ ತಾನೇ ಅಯಂ ಈ ಒಂದು ನ ಅಲ್ಲ ಚೈತನ್ಯರಿಗಿಂತ ಕೃಷ್ಣಾತ್ ಪ್ರಭು ಕೃಷ್ಣನಿಗಿಂತ ಮೇಲ್ ಮಾಡ್ಬೇಕು. ಒಂದ್ ನಿಮಿಷ. ಹಾ ಅನುವಾದ ಮತ್ತು ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಯಾವುದನ್ನು ಉಪನಿಷತ್ತುಗಳು ನಿರಾಕಾರ ಬ್ರಹ್ಮನ್ ಎಂದು ವರ್ಣಿಸುತ್ತವೋ ಅದು ಅವನ ದೇಹದ ಪ್ರಭೆಯೇ, ಬೇರೆ ಅಲ್ಲ. ಪರಮಾತ್ಮನೆಂಬ ಹೆಸರಿನಿಂದ ತಿಳಿಯಲಾಗಿರುವವನು ಅವನ ಸ್ಥಾನಿಕ ಸ್ವಾಂಶ ಭಾಗ, ಅನ್ಯಥಾ ಅಲ್ಲ. ಭಗವಾನ್ ಚೈತನ್ಯರು ಷಡೈಶ್ವರ್ಯ ಸಂಪನ್ನನಾದ ದೇವೋತ್ತಮ ಪರಮಪುರುಷನೇ. ಕೃಷ್ಣನು ಪರಮಸತ್ಯ, ಅವನಿಗೆ ಸಮನಾದ ಅಥವಾ ಅವನನ್ನು ಮೀರಿಸಿದ ತತ್ವ ಇನ್ನೊಂದಿಲ್ಲ. ಭಾವಾರ್ಥ: ಉಪನಿಷತ್ಕಾರರು ನಿರಾಕಾರ ಬ್ರಹ್ಮನ್ನ ಬಗೆಗೆ ಬಹು ಪ್ರಶಂಸಾತ್ಮಕವಾಗಿ ಮಾತನಾಡುತ್ತಾರೆ. ವೇದ ಸಾಹಿತ್ಯದ ಉನ್ನತ ಭಾಗವೆಂದು ಪರಿಗಣಿಸಲಾಗಿರುವ ಉಪನಿಷತ್ಗಳು ಐಹಿಕ ಸಂಘದಿಂದ ಮುಕ್ತರಾಗ ಬಯಸಿ ಇದಕ್ಕಾಗಿ ಒಬ್ಬ ಗುರುವಿನ ಬಳಿ ಹೋಗುವ ಜನರಿಗಾಗಿ ಉದ್ದಿಷ್ಟವಾಗಿವೆ. ಪರಮಸತ್ಯವನ್ನು ಕುರಿತಾದ ಜ್ಞಾನವನ್ನು ಗುರುವಿನಿಂದ ಪಡೆಯಬೇಕೆಂಬುದನ್ನು ಉಪ ಎನ್ನುವ ಪೂರ್ಣ ಪದವು ಸೂಚಿಸುತ್ತದೆ. ತನ್ನ ಗುರುವಿನಲ್ಲಿ ಶ್ರದ್ಧೆಯುಳ್ಳವನು ವಾಸ್ತವವಾಗಿ ಪಾರಮಾರ್ಥಿಕ ಉಪದೇಶವನ್ನೇ ಪಡೆಯುತ್ತಾನೆ. ಐಹಿಕ ಬದುಕಿನ ಬಗೆಗೆ ಅವನ ಒಲವು ಸಡಿಲವಾದಂತೆಲ್ಲ ಆಧ್ಯಾತ್ಮಿಕತೆಯ ಹಾದಿಯಲ್ಲಿ ಮುನ್ನಡೆಯಲು ಸಮರ್ಥನಾಗುತ್ತಾನೆ. ದಿವ್ಯ ವಿಜ್ಞಾನವಾದ ಉಪನಿಷತ್ತುಗಳು ಬೋಧಿಸುವ ಜ್ಞಾನವು ವ್ಯಕ್ತಿಯನ್ನು ಭೌತಿಕ ಜಗತ್ತಿನ ಐಹಿಕ ಬಂಧನಗಳಿಂದ ಮುಕ್ತಿಗೊಳಿಸಬಲ್ಲವು. ವ್ಯಕ್ತಿ ಹೀಗೆ ಮೋಕ್ಷ ಗಳಿಸಿದಾಗ ಆಧ್ಯಾತ್ಮಿಕ ಬದುಕಿನಲ್ಲಿ ಮುನ್ನಡೆದು ಕಾರಣವಾಗಿ ಅವನನ್ನು ದೇವೋತ್ತಮ ಪರಮಪುರುಷನ ಆಧ್ಯಾತ್ಮಿಕ ಸಾಮ್ರಾಜ್ಯಕ್ಕೆ ಉನ್ನತಿಸಬಹುದು. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಧನ್ಯವಾದಗಳು ಮಾತಾಜಿ. ಗೀತಾ ಮಾತಾಜಿ, ಗೀತಾ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಎಲ್ಲಿಂದ ಮಾತಾಜಿ? ಇದೆ ನಿರಾಕಾರ ಬ್ರಹ್ಮಣ್ಣ.
ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರವು ಆಧ್ಯಾತ್ಮಿಕ ತಿಳಿವಿನ ಆರಂಭಾವಸ್ಥೆ. ಐಹಿಕತೆಯ ವೈವಿಧ್ಯವನ್ನು ಕ್ರಮೇಣವಾಗಿ ತ್ಯಜಿಸುತ್ತಾ ಬರುವುದರಿಂದ ಇಂತಹ ಸಾಕ್ಷಾತ್ಕಾರ ಸಾಧ್ಯವಾಗುತ್ತದೆ. ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರವೇನಿದ್ದರೂ ಪರಮ ಸತ್ಯದ ಪಾರ್ಶ್ವಿಕ ಹಾಗೂ ದೂರದ ಸಾಕ್ಷಾತ್ಕಾರ. ಒಬ್ಬ ವ್ಯಕ್ತಿಯು ದೂರದಿಂದ ಬೆಟ್ಟವನ್ನು ನೋಡಿ ಅದೊಂದು ಮಂಜು ಕವಿದ ಮೇಘ ಎಂದು ಗ್ರಹಿಸುವ ಪ್ರಕ್ರಿಯೆಗೆ ಈ ಸಾಕ್ಷಾತ್ಕಾರವನ್ನು ಹೋಲಿಸಲಾಗುತ್ತದೆ. ಬೆಟ್ಟವು ಮಂಜು ಕವಿದ ಮೋಡವಲ್ಲ, ಆದರೆ ನಮ್ಮ ಅಪರಿಪೂರ್ಣ ದೃಷ್ಟಿಯಿಂದಾಗಿ ಅದು ಹಾಗೆ ಕಾಣುತ್ತದೆ. ಅಪರಿಪೂರ್ಣ ಅಥವಾ ಮಂಜಿನಿಂದ ಆವೃತವಾದ ಅರಿವಿನಿಂದ ಪರಮ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಂಡಾಗ ಆಧ್ಯಾತ್ಮಿಕ ವೈವಿಧ್ಯಗಳಿಲ್ಲದೆ ಇರುವುದು ಕಣ್ಣಿಗೆ ಬಡಿದ ಹಾಗೆ ತಿಳಿಯುತ್ತದೆ. ಜ್ವಲಿಸುವ ನಿರಾಕಾರ ಬ್ರಹ್ಮನ್ ಪ್ರಭೆಯು ಪರಮ ದೇವೋತ್ತಮನಾದ ಶ್ರೀಕೃಷ್ಣನ ವ್ಯಕ್ತಿಗತ ದೇಹದ ರಶ್ಮಿಗಳನ್ನು ಮಾತ್ರ ಒಳಗೊಂಡಿರುತ್ತದೆ. ಶ್ರೀ ಗೌರಸುಂದರ ಅಥವಾ ಭಗವಾನ್ ಚೈತನ್ಯ ಮಹಾಪ್ರಭುಗಳು ಸ್ವಯಂ ಶ್ರೀಕೃಷ್ಣನು ಒಬ್ಬರೇ. ಆದ್ದರಿಂದ ಬ್ರಹ್ಮನ್ ಪ್ರಭೆಯು ಕೃಷ್ಣನ ದಿವ್ಯ ದೇಹದ ಕಿರಣಗಳನ್ನು ಮಾತ್ರ ಒಳಗೊಂಡಿರುತ್ತದೆ. ಇದೇ ರೀತಿ ಪರಮಾತ್ಮನು ಚೈತನ್ಯ ಮಹಾಪ್ರಭುಗಳ ಸ್ವಾಂಶ ಪ್ರಾತಿನಿಧ್ಯವಷ್ಟೇ ಆಗಿದ್ದಾನೆ. ಅಂತರ್ಯಾಮಿ ಅಥವಾ ಎಲ್ಲರ ಹೃದಯಸ್ಥನಾದ ಪರಮಾತ್ಮನು ಸಕಲ ಜೀವಿಗಳ ನಿಯಂತ್ರಕ. ಈ ಮಾತಿಗೆ ಭಗವದ್ಗೀತೆಯಲ್ಲಿ 15.15 ಸಮರ್ಥನೆ ಇದೆ. ಗೀತೆಯಲ್ಲಿ ಕೃಷ್ಣನು ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟಃ, ನಾನು ಪ್ರತಿ ಜೀವಿಯ ಹೃದಯದಲ್ಲೂ ಸ್ಥಿತನಾಗಿದ್ದೇನೆ ಎನ್ನುತ್ತಾರೆ. ಭಗವದ್ಗೀತೆಯಲ್ಲಿ 5.29 ಇನ್ನೊಂದೆಡೆ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಎಂಬ ಮಾತಿದೆ. ಪರಮಪ್ರಭು ಪರಮಾತ್ಮನಾಗಿ ಮಾಡಿಕೊಂಡಿರುವ ತನ್ನ ವಿಸ್ತರಣೆಯಲ್ಲಿ ಕಾರ್ಯ ಮಾಡುವಾಗ ಎಲ್ಲದರ ಒಡೆಯನೂ ಆಗಿರುತ್ತಾನೆ ಎಂಬುದು ಈ ಮಾತಿನ ಸೂಚನೆ. ಇದೇ ರೀತಿ ಬ್ರಹ್ಮ ಸಂಹಿತೆಯು 5.35 ಅಂಡಾಂತರಸ್ಥ ಪರಮಾಣು ಛಾಯಾಂತರಸ್ಥಂ ಎನ್ನುತ್ತದೆ. ಪ್ರಭುವು ಎಲ್ಲೆಡೆ ವ್ಯಾಪಿಸಿಕೊಂಡಿದ್ದಾನೆ. ಪ್ರತಿ ಜೀವಿಯ ಹೃದಯದಲ್ಲಿ, ಹಾಗೆಯೇ ಒಂದು ಅಣುವಿನಲ್ಲಿ ಕೂಡ ಇದ್ದಾನೆ. ಆದ್ದರಿಂದ ತನ್ನ ಈ ಪರಮಾತ್ಮ ಲಕ್ಷಣದಲ್ಲಿ ಭಗವಂತನು ಸರ್ವವ್ಯಾಪಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇನ್ನು ಖಾಲಿ ಒಂದು ಗೀತಾ ಅಂತ ಹೇಳಿದ್ದಾರೆ ನೋಡಿ, ಅವರು ಓದಿ. ಅಲ್ಲವಾ? ಇಲ್ಲವಾ? ಬರುವುದಿಲ್ಲವಾ? ಓಕೆ. ಗಾಯತ್ರಿ ದೇವಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಹರೇ ಕೃಷ್ಣ. ಒಂದು ನಿಮಿಷ. ಹರೇ ಕೃಷ್ಣ. ಅಷ್ಟೇ ಅಲ್ಲ, ಅಲ್ಲಿಂದ ನಮ್ಮ ಅಪ್ಪಾಜಿ. ಹೌದೌದು. ಹಾ, ಅಷ್ಟೇ ಅಲ್ಲ, ಭಗವಾನ್ ಚೈತನ್ಯರು ಸ್ವಯಂ ಕೃಷ್ಣನೇ. ಆದ್ದರಿಂದ ಅವರು ಸಕಲ ಸಂಪತ್ತು ಯಾರದ್ದು ಮ್ಯೂಟ್ ತುಂಬಾ ಹೌದೇ? ಮತ್ತೆ ಓದ್ತೀನಿ ಮಾತಾಜಿ. ಅಷ್ಟೇ ಅಲ್ಲ, ಭಗವಾನ್ ಚೈತನ್ಯರು ಸ್ವಯಂ ಕೃಷ್ಣನೇ. ಆದ್ದರಿಂದ ಅವರು ಸಕಲ ಸಂಪತ್ತು, ಶಕ್ತಿ, ಕೀರ್ತಿ, ಸೌಂದರ್ಯ, ಜ್ಞಾನ ಹಾಗೂ ವಿರಕ್ತಿಗಳ ಒಡೆಯರು. ಅವರನ್ನು ಪೂರ್ಣರೆಂದು ವರ್ಣಿಸಲಾಗಿದೆ. ಶ್ರೀರಾಮಚಂದ್ರನು ಹೇಗೆ ಆದರ್ಶ ಪ್ರಜಾಪಾಲಕನಾಗಿದ್ದನೋ ಹಾಗೆ ಗೌರಾಂಗರು ತಮ್ಮದೇ ಆದ ಚೈತನ್ಯರ ಲಕ್ಷಣದಲ್ಲಿ ಆದರ್ಶ ವಿರಕ್ತರು. ಭಗವಾನ್ ಚೈತನ್ಯರು ಗೌರಾಂಗರು ತಮ್ಮದೇ ಆದ ಚೈತನ್ಯರ ಲಕ್ಷಣದಲ್ಲಿ ಆದರ್ಶ ವಿರಕ್ತರು. ಭಗವಾನ್ ಚೈತನ್ಯರು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಬಹು ಆಶ್ಚರ್ಯವನ್ನುಂಟು ಮಾಡುವ ತತ್ವಗಳಿಗೆ ತಮ್ಮ ಬದುಕನ್ನೇ ಉದಾಹರಣೆ ಮಾಡಿಕೊಂಡರು. ಸನ್ಯಾಸದಲ್ಲಿ ಅವರನ್ನು ಸರಿಗಟ್ಟುವವರಿಲ್ಲ. ಕಲಿಯುಗದಲ್ಲಿ ಸನ್ಯಾಸಾಶ್ರಮ ಸ್ವೀಕರಿಸುವುದನ್ನು ಸಾಮಾನ್ಯವಾಗಿ ನಿಷೇಧಿಸಲಾಗಿದೆ. ಆದರೂ ಚೈತನ್ಯರು ವಿರಕ್ತಿಯಲ್ಲಿ ಪೂರ್ಣರಾದ್ದರಿಂದ ಸನ್ಯಾಸ ಸ್ವೀಕರಿಸಿದರು. ಇತರರು ಅವರನ್ನು ಅನುಕರಿಸಲಾರರು. ಕಷ್ಟಪಟ್ಟರೆ ಅವರ ಹೆಜ್ಜೆ ಜಾಡಿನಲ್ಲಿ ಸಾಧ್ಯವಿರುವಷ್ಟು ದೂರ ನಡೆಯುವುದು ಮಾತ್ರ ಸಾಧ್ಯವಾಗುತ್ತದೆ. ಸನ್ಯಾಸಾಶ್ರಮಕ್ಕೆ ಅರ್ಹರಾದವರು ಅದನ್ನು ಸ್ವೀಕರಿಸಬಾರದೆಂದು ಶಾಸ್ತ್ರವಾಕ್ಯಗಳು ಗಡುಸಾಗಿಯೇ ಹೇಳುತ್ತವೆ. ಪ್ರಭು ಚೈತನ್ಯರಾದರೂ ವಿರಕ್ತಿಯಲ್ಲಿ ಪೂರ್ಣರು. ಅಷ್ಟೇ ಅಲ್ಲ, ಇತರ ಎಲ್ಲ ಪೌಷ್ಕಲ್ಯಗಳಲ್ಲಿಯೂ ಪೂರ್ಣರೇ. ಆದ್ದರಿಂದ ಅವರು ಪರಮ ಸತ್ಯದ ಅತ್ಯುನ್ನತ ತತ್ವವಾಗಿದ್ದಾರೆ.
ಭಗವಾನ್ ಚೈತನ್ಯರ ತತ್ವವನ್ನು ವಿಶೇಷಣಾತ್ಮಕವಾಗಿ ಅಧ್ಯಯನ ಮಾಡುವುದರಿಂದ ಅವರು ದೇವೋತ್ತಮ ಪರಮಪುರುಷ ಕೃಷ್ಣನಿಗಿಂತ ಪ್ರತ್ಯೇಕವಲ್ಲ ಎಂಬುದು ವ್ಯಕ್ತಿಗೆ ಗೊತ್ತಾಗುತ್ತದೆ. ಯಾರು ಅವರಿಗೆ ಸಮಾನರಲ್ಲ, ಮೇಲಾದವರೂ ಅಲ್ಲ. ಭಗವದ್ಗೀತೆ 7.7ರಲ್ಲಿ ಕೃಷ್ಣನು ಅರ್ಜುನನಿಗೆ ಮತ್ಥ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ, ಹೇ ಐಶ್ವರ್ಯ ವಿಜೇತನೇ ಅರ್ಜುನ, ನನ್ನನ್ನು ಮೀರಿದ ಯಾವ ತತ್ವವೂ ಇಲ್ಲ ಎಂದು ಹೇಳುತ್ತಾನೆ. ಆದ್ದರಿಂದಲೇ ಭಗವಾನ್ ಚೈತನ್ಯರನ್ನು ಮೀರಿದ ತತ್ವವೊಂದಿಲ್ಲವೆಂದು ಈ ಶ್ಲೋಕದಲ್ಲಿಯೂ ದೃಢಪಡಿಸಲಾಗಿದೆ. ಓದ್ಲಿಯಾ ಮಾತಾಜಿ? ಇನ್ನೊಂದು ಚಿಕ್ಕ ಪ್ಯಾರ ಓದಿ ಮಾತಾಜಿ. ನಿರಾಕಾರ ಬ್ರಹ್ಮನ್ ಎಂಬುದು ದಿವ್ಯ ಜ್ಞಾನವನ್ನು ಬೋಧಿಸುವ ಗ್ರಂಥಗಳ ಅಧ್ಯಯನವನ್ನು ಅಭ್ಯಾಸ ಮಾಡಿಕೊಳ್ಳುವವರ ಗುರಿ. ಯೋಗ ಸಾಧನೆ ಮಾಡುವವರ ಗುರಿ ಪರಮಾತ್ಮ. ದೇವೋತ್ತಮ ಪರಮಪುರುಷನನ್ನು ಬಲ್ಲವನು ಬ್ರಹ್ಮನ್ ಹಾಗೂ ಪರಮಾತ್ಮನ ಸಾಕ್ಷಾತ್ಕಾರಗಳನ್ನು ಮೀರಿದವನಾಗಿರುತ್ತಾನೆ. ಏಕೆಂದರೆ ಪರಮ ಪರತರ ಜ್ಞಾನಾರ್ಜನೆಯ ನಿಟ್ಟಿನಲ್ಲಿ ಭಗವಾನ್ ಸಾಕ್ಷಾತ್ಕಾರವೇ ಅಂತಿಮ ಮಜಲು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಗೀತಾ ಮಾತಾಜಿ, ಬರೀ ಗೀತಾ ಅಂತೇಳಿ ಒಬ್ಬರು ಇದ್ದಾರೆ ನೋಡಿ. ಓಕೆ, ಪ್ರಭಾವತಿ ಮಾತಾಜಿ. ಓದ್ತೀನಿ ಮಾತಾಜಿ. ಇಲ್ಲಿಂದ ದೇವೋತ್ತಮ ಪರಮಪುರುಷ. ದೇವೋತ್ತಮ ಪರಮ ಪುರುಷನು ಸಚ್ಚಿದಾನಂದದ ಪೂರ್ಣ ಬದುಕು, ಜ್ಞಾನ ಹಾಗೂ ಆನಂದ ಪೂರ್ಣ ರೂಪ. ಪರಮ ಪೂರ್ಣನ ಮೇಲೆ ಇಲ್ಲದ ಅಸ್ತಿತ್ವವುಳ್ಳವನ ಸತ್ ಅಂಶವನ್ನು ಸಾಕ್ಷಾತ್ಕರಿಸಿಕೊಳ್ಳುವುದರಿಂದ ವ್ಯಕ್ತಿಯು ಭಗವಂತನ ನಿರಾಕಾರ ಬ್ರಹ್ಮನ್ ಮಗ್ಗುಲನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ. ಪರಮ ಪೂರ್ಣನ ಪೂರ್ಣ ಜ್ಞಾನ ಚಿತ್ ಅಂಶವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದರಿಂದ ವ್ಯಕ್ತಿಯು ಭಗವಂತನ ಸ್ಥಾನಿಕ ಮಗ್ಗುಲಾದ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಬಲ್ಲನು. ಆದರೆ ಪರಮ ಪೂರ್ಣನ ಈ ಎರಡು ಪಾರ್ಶ್ವಿಕ ಸಾಕ್ಷಾತ್ಕಾರಗಳಲ್ಲಿ ಯಾವುದೊಂದು ಆನಂದವನ್ನು ಅಥವಾ ಪೂರ್ಣಾನಂದವನ್ನು ಸಾಕ್ಷಾತ್ಕರಿಸಿಕೊಳ್ಳಲು ನೆರವಾಗುವುದಿಲ್ಲ. ಆನಂದದ ಸಾಕ್ಷಾತ್ಕಾರವಿಲ್ಲದೆ ಪರಮ ಸತ್ಯವನ್ನು ಕುರಿತ ಜ್ಞಾನವು ಅಸಮಗ್ರವಾಗುತ್ತದೆ. ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ವಿರಚಿತ ಚೈತನ್ಯ ಚರಿತಾಮೃತದಲ್ಲಿ ಬರುವ ಈ ಶ್ಲೋಕವನ್ನು ಶ್ರೀಲ ಜೀವ ಗೋಸ್ವಾಮಿಯವರ ತತ್ವ ಸಂದರ್ಭ ಎಂಬ ಗ್ರಂಥದಲ್ಲಿನ ಒಂದು ಹೇಳಿಕೆಯು ಸರಿಸಮನಾಗಿ ದೃಢಪಡಿಸುತ್ತದೆ. ತತ್ವ ಸಂದರ್ಭದ 9ನೇ ಭಾಗದಲ್ಲಿ ಹೀಗೆಂದು ಹೇಳಿದೆ: ಪರಮ ಸತ್ಯವನ್ನು ಕೆಲವು ಸಲ ನಿರಾಕಾರ ಬ್ರಹ್ಮನ್ನಾಗಿ ಅನುಸಂಧಾನ ಮಾಡಲಾಗುತ್ತದೆ. ನಿರಾಕಾರ ಬ್ರಹ್ಮ ಗುಣದಲ್ಲಿ ಆಧ್ಯಾತ್ಮಿಕವೇ ಆದರೂ ಪರಮ ಸತ್ಯದ ಪಾರ್ಶ್ವಿಕ ಪ್ರಾತಿನಿಧ್ಯ ಮಾತ್ರ ಆಗಿದೆ. ವೈಕುಂಠದ ದೈವವಾದ ನಾರಾಯಣನನ್ನು ಕೃಷ್ಣನ ವಿಸ್ತರಣೆ ಎಂದೇ ತಿಳಿಯಬೇಕು. ಆದರೆ ಶ್ರೀಕೃಷ್ಣನು ಪರಾತ್ಪರ ಪರಮ ಸತ್ಯ, ಸಕಲ ಜೀವಿಗಳ ಲೋಕೋತ್ತರ ಪ್ರೇಮದ ವಸ್ತು. ಹರೇ ಕೃಷ್ಣ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನುವಾದ ಭಾವಾರ್ಥ ಪ್ರಭುಪಾದರಿಂದ. ಪ್ರಭುಪಾದರಿಗೆ ಜಯವಾಗಲಿ. ಯಾವುದನ್ನು ಉಪನಿಷತ್ತುಗಳು ನಿರಾಕಾರ ಬ್ರಹ್ಮ ಎಂದು ವರ್ಣಿಸುತ್ತವೋ ಅದು ಅವನ ದೇಹದ ಪ್ರಭೆಯೇ, ಬೇರೆಯಲ್ಲ. ಪರಮಾತ್ಮನೆಂಬ ಹೆಸರಿನಿಂದ ತಿಳಿಯಲಾಗಿರುವವನು ಅವನ ಸ್ಥಾನಿಕ ಸ್ವಾಂಶ ಭಾಗ, ಅನ್ಯತಾ ಅಲ್ಲ. ಭಗವಾನ್ ಚೈತನ್ಯರು ಶರೈಶ್ವರ್ಯ ಸಂಪನ್ನನಾದ ದೇವೋತ್ತಮ ಪರಮ ಪುರುಷನೇ. ಕೃಷ್ಣನು ಪರಮ ಸತ್ಯ, ಅವನಿಗೆ ಸಮನಾದ ಅಥವಾ ಅವನನ್ನು ಮೀರಿಸಿದ ತತ್ವ ಇನ್ನೊಂದಿಲ್ಲ. ಅಂದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭು ಬೇರೆ ಇಲ್ಲ, ಕೃಷ್ಣ ಬೇರೆ ಇಲ್ಲ. ಆದ ಕಾರಣ ಹೇಳ್ತಾ ಇದ್ದಾರೆ ಇಲ್ಲಿ ನಿರಾಕಾರ ಬ್ರಹ್ಮ ಅಥವಾ ಪರಮಾತ್ಮ ಸಾಕ್ಷಾತ್ಕಾರ ಇವೆಲ್ಲವೂ ಕೂಡ ಆಂಶಿಕ ಸಾಕ್ಷಾತ್ಕಾರಗಳು. ಪೂರ್ಣ ಸಾಕ್ಷಾತ್ಕಾರ ಅಂದ್ರೆ ಅದು ಭಗವಾನ್ ಸಾಕ್ಷಾತ್ಕಾರ. ಹಾಗೆ ಚೈತನ್ಯ ಮಹಾಪ್ರಭುಗಳು ಕೂಡ ಷಡೈಶ್ವರ್ಯ ಸಂಪನ್ನರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. 6 ರೀತಿಯ ಐಶ್ವರ್ಯಗಳು. ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ ಯಾವ್ದೆಲ್ಲ 6 ರೀತಿಯ ಐಶ್ವರ್ಯಗಳು? ಹರೇ ಕೃಷ್ಣ. ಮತ್ತೆ ಎಲ್ಲ ಕೀರ್ತಿ, ಎಲ್ಲ ಸೌಂದರ್ಯ, ಎಲ್ಲ ಜ್ಞಾನ, ಎಲ್ಲ ಐಶ್ವರ್ಯ, ವೈರಾಗ್ಯ, ಸೌಂದರ್ಯ, ಸಂಪತ್ತು, ಶಕ್ತಿ, ಕೀರ್ತಿ, ಸೌಂದರ್ಯ, ಜ್ಞಾನ, ವಿರಕ್ತಿ. ಎಲ್ಲವೂ ಕೂಡ ಅದು ಪರಿಪೂರ್ಣವಾಗಿ ಯಾರು ಅದನ್ನ ಪಡೆದಿದ್ದಾರೆ ಅವರನ್ನ ಭಗವಾನ್ ಅಂತ ಕರಿಬೇಕಾದ್ರೆ ಅದು ಕೃಷ್ಣ ಅಥವಾ ಚೈತನ್ಯ ಮಹಾಪ್ರಭುಗಳಲ್ಲದೆ ಬೇರೆ ಯಾರು ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ
ಅವರಿಗೆ ಸಮಾನರು, ಅಸಮಾರ್ಧವು ಅಂತ ಕರೀತಾರೆ. ಅಂದ್ರೆ ಅವರಿಗೆ ಸಮಾನರು ಅಥವಾ ಅವರಿಗಿಂತ ಮೀರಿಸುವಂತಹ ಒಂದು ಐಶ್ವರ್ಯವನ್ನ ಅಥವಾ ಯಾವ್ದಾದ್ರು ಒಂದು ಆ ಷಡೈಶ್ವರ್ಯಗಳಲ್ಲಿ ಯಾವ್ದನ್ನಾದ್ರೂ ಅವರನ್ನ ಮೀರಿಸುವಂತವ್ರು ಯಾರಾದ್ರೂ ಇದ್ರೆ ಅದು ಯಾರು ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭಾಗವತ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಉಪನಿಷತ್ತುಕಾರರು ನಿರಾಕಾರ ಬ್ರಹ್ಮನ ಬಗೆಗೆ ಬಹು ಪ್ರಶಂಸಾತ್ಮಕವಾಗಿ ಮಾತನಾಡುತ್ತಾರೆ. ಅಂದ್ರೆ ಯಾರು ಈ ವೇದಗಳನ್ನ ಓದ್ತಾರೆ, ಜ್ಞಾನವನ್ನ ಬೆಳೆಸ್ಕೋತಾರೆ ಅಂತವ್ರು ನಿರಾಕಾರ ಬ್ರಹ್ಮನನ್ನ ಆರಾಧನೆ ಮಾಡುವಂತವ್ರು. ವೇದ ಸಾಹಿತ್ಯದ ಉನ್ನತ ಭಾಗವೆಂದು ಪರಿಗಣಿಸಲಾಗಿರುವ ಉಪನಿಷತ್ತುಗಳು ಐಹಿಕ ಸಂಘದಿಂದ ಮುಕ್ತರಾಗ ಬಯಸಿ ಇದಕ್ಕಾಗಿ ಒಬ್ಬ ಗುರುವಿನ ಬಳಿ ಹೋಗುವ ಜನರಿಗಾಗಿ ಉದ್ದಿಷ್ಟವಾಗಿದೆ. ಅಂದ್ರೆ ಯಾರು ವೇದಗಳನ್ನ ಅಧ್ಯಯನ ಮಾಡ್ತಾರೆ, ಉಪನಿಷತ್ತುಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಆಸಕ್ತಿನ ಹೊಂದಿರ್ತಾರೆ ಅಂತವ್ರು ಗುರುಗಳನ್ನ ಆಯ್ಕೆ ಮಾಡ್ಕೊಂಡು ಅವರಿಂದ ಅಂದ್ರೆ ಆಶ್ರಯ ಪಡೆದು ಈ ಒಂದು ಅಧ್ಯಯನವನ್ನ ಜ್ಞಾನವನ್ನ ಬೆಳೆಸ್ಕೊಳ್ಳೋದ್ರಲ್ಲಿ ಮುಂದುವರಿತಾರೆ. ಪರಮ ಸತ್ಯವನ್ನು ಕುರಿತಾದ ಜ್ಞಾನವನ್ನು ಗುರುವಿನಿಂದ ಪಡೆಯಬೇಕು ಎಂಬುದನ್ನು ಉಪ ಎನ್ನುವ ಪದವು ಸೂಚಿಸುತ್ತದೆ. ಎನ್ನುವ ಪೂರ್ವ ಪದವು ಇದನ್ನು ಸೂಚಿಸುತ್ತದೆ. ತನ್ನ ಗುರುವಿನಲ್ಲಿ ಶ್ರದ್ಧೆಯುಳ್ಳವನು ವಾಸ್ತವವಾಗಿ ಪರಮಾರ್ಥಿಕ ಉಪದೇಶವನ್ನೇ ಪಡೆಯುತ್ತಾನೆ. ಯಾರು ಗುರುಗಳನ್ನ ಆಶ್ರಯ ಪಡಿತಾರೆ ಅವರು ಪಾರಮಾರ್ಥಿಕ ಉಪದೇಶವನ್ನ ಅಂದ್ರೆ ಆಧ್ಯಾತ್ಮಿಕ ಉಪದೇಶವನ್ನ ಪಡಿತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಐಹಿಕ ಬದುಕಿನ ಬಗೆಗೆ ಅವನ ಒಲವು ಸಡಿಲವಾದಂತೆಲ್ಲ ಆಧ್ಯಾತ್ಮಿಕತೆಯ ಹಾದಿಯಲ್ಲಿ ಮುನ್ನಡೆಯಲು ಸಮರ್ಥನಾಗುತ್ತಾನೆ. ಅಂದ್ರೆ ನಾವು ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು ಅಂದ್ರೆ ಈ ಒಂದು ಐಹಿಕ ಬದುಕು, ಬದ್ಧ ಜೀವನ ಏನಿದೆ ಅದರ ಮೇಲೆ ನಮಗೆ ವೈರಾಗ್ಯ ಅನ್ನುವಂಥದ್ದು ಹುಟ್ಟಿದ್ರೆ ಮಾತ್ರನೇ ಅದು ನಮಗೆ ಆಧ್ಯಾತ್ಮಿಕದಲ್ಲಿ ಒಲವು ಬರೋದಕ್ಕೆ ಸಾಧ್ಯ ಆಗುತ್ತೆ. ದಿವ್ಯ ವಿಜ್ಞಾನದ ಉಪನಿಷತ್ತುಗಳು ಬೋಧಿಸುವ ಜ್ಞಾನವನ್ನು ವ್ಯಕ್ತಿಯು ಭೌತಿಕ ಜಗತ್ತಿನ ಐಹಿಕ ಬಂಧನಗಳಿಂದ ಮುಕ್ತಗೊಳಿಸಬಲ್ಲವು. ಈ ಉಪನಿಷತ್ತುಗಳು ಏನು ನಮ್ಗೆ ತಿಳಿಸ್ಕೊಡುತ್ತೆ, ಅವು ಭೌತಿಕ ಜಗತ್ತಿನ ಐಹಿಕ ಬಂಧನಗಳಿಂದ ನಮ್ಮನ್ನ ಬಿಡುಗಡೆಗೊಳಿಸುವಂತಹ ಆಧ್ಯಾತ್ಮಿಕ ವಿಷಯಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ವ್ಯಕ್ತಿಯು ಹೀಗೆ ಮೋಕ್ಷ ಗಳಿಸಿದಾಗ ಆಧ್ಯಾತ್ಮಿಕ ಬದುಕಿನಲ್ಲಿ ಮುನ್ನಡೆದಿದ್ದು ಕಾರಣವಾಗಿ ಅವನನ್ನು ದೇವೋತ್ತಮ ಪರಮಪುರುಷನ ಆಧ್ಯಾತ್ಮಿಕ ಸಾಮ್ರಾಜ್ಯಕ್ಕೆ ಉನ್ನತಿಸಬಹುದು. ಯಾವಾಗ ಈ ರೀತಿ ನಮ್ಗೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿ ಬೆಳೀತಾ ಹೋಗುತ್ತೆ. ಮತ್ತೆ ಮೋಕ್ಷ ಅಂತಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ನಿರಾಕಾರವಾದಿಗಳಿಗೆ ಸಾಯುಜ್ಯ ಮೋಕ್ಷ. ನಂತರ ಅಂದ್ರೆ ಈ ಮೋಕ್ಷದಲ್ಲಿ ಯಾರಿಗೆ ಆಸಕ್ತಿ ಇದೆ ಅವರು ಆಂಶಿಕ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ನಿರಾಕಾರ ಬ್ರಹ್ಮನಲ್ಲಿ ಆರಾಧನೆ ಮಾಡುವಂತವರಲ್ಲಿ ಎರಡು ರೀತಿಯ ಜನ ಬರ್ತಾರೆ ಅಂತ ಹೇಳ್ತಾರೆ. ಒಬ್ಬರು ಬ್ರಹ್ಮವಾದಿಗಳು, ಇನ್ನೊಬ್ರು ಮಾಯಾವಾದಿಗಳು ಅಂತ. ಬ್ರಹ್ಮವಾದಿಗಳು ಅಂದ್ರೆ ಅವರು ಆಂಶಿಕ ಸಾಕ್ಷಾತ್ಕಾರ ಅಂತ ತಿಳ್ಕೊಂಡಿದ್ದಾರೆ, ಇನ್ನೂ ತಿಳ್ಕೊಳ್ಳಿಕ್ಕೆ ಬಾಕಿ ಇದೆ ಅಂತ ಹೇಳಿ ಮುಂದುವರಿತಾರೆ. ಅವರು ದೇವೋತ್ತಮ ಪರಮಪುರುಷನನ್ನ ಆಧ್ಯಾತ್ಮಿಕ ಸಾಮ್ರಾಜ್ಯಕ್ಕೆ ಉನ್ನತಿಯನ್ನ ಸಾಧಿಸುವಂತವ್ರು. ಆದ್ರೆ ಈ ಮಾಯಾವಾದಿಗಳು ಅಂತ ಕರೆಯುವಂತವ್ರು ಅವರು ಕೃಷ್ಣಾಪರಾಧಿಗಳು. ಅಂದ್ರೆ ಅವರು ನಿರಾಕಾರವಾದದಿಂದ ಮುಂದೆ ಅವರಿಗೆ ಹೋಗೋದಕ್ಕೆ ಸಾಧ್ಯ ಆಗುದಿಲ್ಲ. ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರವು ಆಧ್ಯಾತ್ಮಿಕ ತಿಳಿವಿನ ಆರಂಭಾವಸ್ಥೆ. ಐಹಿಕತೆಯ ವೈವಿಧ್ಯವನ್ನು ಕ್ರಮೇಣವಾಗಿ ತ್ಯಜಿಸುತ್ತಾ ಬರುವುದರಿಂದ ಇಂತಹ ಸಾಕ್ಷಾತ್ಕಾರ ಸಾಧ್ಯವಾಗುತ್ತದೆ. ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರವೇನಿದ್ದರೂ ಪರಮಸತ್ಯದ ಪಾರ್ಶ್ವಿಕ ಮತ್ತು ದೂರದ ಸಾಕ್ಷಾತ್ಕಾರ. ಒಬ್ಬ ವ್ಯಕ್ತಿಯು ದೂರದಲ್ಲಿ ಬೆಟ್ಟವನ್ನು ನೋಡಿ ಅದೊಂದು ಮಂಜು ಕವಿದ ಮೇಘ ಎಂದು ಗ್ರಹಿಸುವ ಪ್ರಕ್ರಿಯೆಗೆ ಈ ಸಾಕ್ಷಾತ್ಕಾರವನ್ನು ಹೋಲಿಸಲಾಗುತ್ತದೆ. ಬೆಟ್ಟವು ಮಂಜು ಕವಿದ ಮೋಡವಲ್ಲ, ಆದರೆ ನಮ್ಮ ಅಪರಿಪೂರ್ಣ ದೃಷ್ಟಿಯಿಂದಾಗಿ ಅದು ಹಾಗೆ ಕಾಣುತ್ತದೆ. ಅಪರಿಪೂರ್ಣ ಅಥವಾ ಮಂಜಿನಿಂದ ಆವೃತವಾದ ಅರಿವಿನಿಂದ ಪರಮಸತ್ಯದ ಸಾಕ್ಷಾತ್ಕರಿಸಿಕೊಂಡಾಗ ಆಧ್ಯಾತ್ಮಿಕ ವೈವಿಧ್ಯಗಳಿಲ್ಲದೆ ಇರುವುದು ಕಣ್ಣಿಗೆ ಬಡಿದ ಹಾಗೆ ತಿಳಿಯುತ್ತದೆ. ಅಂದ್ರೆ ನಾವು ನೋಡಿದ್ವಿ ಈ ಒಂದು 3 ರೀತಿಯ ಸಾಕ್ಷಾತ್ಕಾರಗಳನ್ನ ಲೆವೆಲ್ 1 ಅಲ್ಲಿ 18 days ಅಲ್ಲಿ ನಾವು ಕಲಿಯುವಾಗ್ಲೂ ಕೂಡ ನಮ್ಗೆ ಏನ್ ತೋರಿಸ್ತಾರೆ ಅಂತಂದ್ರೆ ಅಲ್ಲಿ ಒಂದು ಬೆಟ್ಟ ಇದೆ, ಆ ಬೆಟ್ಟ ಮೋಡಗಳಿಂದ ಕವಿದಿದೆ ಅಂತ. ಹಾಗೆ ಈ ಒಂದು ನಿರಾಕಾರ ಬ್ರಹ್ಮ ಅನ್ನುವಂಥದ್ದು ಭಗವಂತನ ದೇಹದಿಂದ ಹೊರಹೊಮ್ಮುತ್ತಿರುವ ಕಾಂತಿ ಅಷ್ಟೇ. ಅದನ್ನ ನಾವು ದೂರದಿಂದ ನೋಡಿದಾಗ ಅದಕ್ಕೆ ಪರಿಪೂರ್ಣವಾಗಿ ನಾವು ಅದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಅಂದ್ರೆ ಹೇಗೆ ಬೆಟ್ಟ ಅದು ಮೋಡದಿಂದ ಕವಿದಾಗ ಅಲ್ಲಿ ಬೆಟ್ಟದಲ್ಲಿ ಅಲ್ಲಿ ದಾರಿ ರಸ್ತೆಗಳನ್ನ ಕೊಡ್ದಿದ್ದಾರೆ, ಅಲ್ಲಿ ಮರಗಿಡಗಳಿದೆ, ಅಲ್ಲಿ ಮನೆಗಳಿದೆ, ಅಲ್ಲಿ ಎಲ್ಲ ಜೀವಿಗಳಿದ್ದಾರೆ, ಇದೆಲ್ಲ ಕೂಡ ಪರಿಪೂರ್ಣವಾಗಿ ನಮ್ಗೆ ಗೋಚರ ಆಗೋದಿಲ್ಲ. ಹಾಗೆ ಈ ಒಂದು ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರ ಅದು ಆಂಶಿಕವಾದದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜ್ವಲಿಸುವ ನಿರಾಕಾರ ಬ್ರಹ್ಮನ್ ಪ್ರಭೆಯು ಪರಮ ದೇವೋತ್ತಮನಾದ ಶ್ರೀಕೃಷ್ಣನ ವ್ಯಕ್ತಿಗತ ದೇಹದ ರಶ್ಮಿಗಳನ್ನು ಮಾತ್ರ ಒಳಗೊಂಡಿರುತ್ತದೆ. ಶ್ರೀ ಗೌರಸುಂದರ ಅಥವಾ ಭಗವಾನ್ ಚೈತನ್ಯ ಮಹಾಪ್ರಭುಗಳು ಸ್ವಯಂ ಶ್ರೀಕೃಷ್ಣನು ಒಬ್ಬರೇ. ಆದ್ದರಿಂದ ಬ್ರಹ್ಮನ್ ಪ್ರಭೆಯು ಕೃಷ್ಣನ ದಿವ್ಯ ದೇಹದ ಕಿರಣಗಳನ್ನು ಮಾತ್ರ ಒಳಗೊಂಡಿರುತ್ತದೆ.
ಅಂದ್ರೆ ಈ ಬ್ರಹ್ಮನ್ ಸಾಕ್ಷಾತ್ಕಾರ ಅಂತ ಏನ್ ನಾವು ಕರಿತೀವಿ, ಅದು ಕೂಡ ವಾದತೆ. ಅದು ಕೂಡ ಆ ಆಧ್ಯಾತ್ಮಿಕವಾದ ಒಂದು ವಿಷಯನೇ ಆದ್ರೂ ಕೂಡ, ಆದ್ರೆ ಅಲ್ಲಿ ಬರ್ತಾ ಇರುವಂತದ್ದು ಅಥವಾ ನಾವು ಕಾಣ್ತಾ ಇರುವಂತದ್ದು ಅದು ಭಗವಂತನಿಂದ ಹೊರಹೊಮ್ಮುತ್ತಿರುವಂತಹ ಬೆಳಕು ಮಾತ್ರ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದೇ ರೀತಿ ಪರಮಾತ್ಮನು ಚೈತನ್ಯ ಮಹಾಪ್ರಭುಗಳ ಸ್ವಾಂಶ ಪ್ರಾತಿನಿಧ್ಯವಷ್ಟೇ ಆಗಿದ್ದಾನೆ. ಅಂದ್ರೆ ಪರಮಾತ್ಮ ಸಾಕ್ಷಾತ್ಕಾರ ಕೂಡ ಅದು ಸ್ವಾಂಶ ವಿಸ್ತರಣೆ, ಭಗವಂತನ ಸ್ವಾಂಶ ವಿಸ್ತರಣೆನೇ ಆಗಿದೆ. ಅಂತರ್ಯಾಮಿ ಅಥವಾ ಎಲ್ಲರ ಹೃದಯಸ್ಥನಾದ ಪರಮಾತ್ಮನು ಸಕಲ ಜೀವಿಗಳ ನಿಯಂತ್ರಕ. ಈ ಮಾತಿಗೆ ಭಗವದ್ಗೀತೆಯಲ್ಲಿ ಸಮರ್ಥನೆ ಇದೆ. ಪರಮಾತ್ಮ ಅವನು ಏನ್ ಮಾಡ್ತಾನೆ ಅಂತ, ಅವನು ಎಲ್ಲೆಲ್ಲೂ ಇದ್ದಾನೆ. ಸರ್ವಸ್ಯ ಚಾಹ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಶ. ನಮ್ಗೆ ಯಾವುದು ಜ್ಞಾನ, ಮರೆವು ಇದೆಲ್ಲವನ್ನು ಕೂಡ ಭಗವಂತನೇ ಕೊಡುವಂಥದ್ದು. ಈ ಶ್ಲೋಕದಲ್ಲಿ ನಮ್ಗೆ ತಿಳಿಯುತ್ತೆ ಪರಮಾತ್ಮ ಅವನು ಭಗವಂತನ ಸ್ವಾಂಶ ವಿಸ್ತರಣೆ. ಮತ್ತೆ ಅವನೇನ್ ಮಾಡ್ತಾನೆ, ನಮ್ಗೆಲ್ಲ ನೆನಪು, ಮರೆವು, ಜ್ಞಾನ ಪ್ರತಿಯೊಂದನ್ನು ಕೂಡ ನೀಡುವಂಥವನು, ಮತ್ತೆ ನಮ್ಮನ್ನ ನಿಯಂತ್ರಣ ಮಾಡುವಂಥವನು ಪರಮಾತ್ಮನೇ ಆಗಿದ್ದಾನೆ. ನಾನು ಪ್ರತಿ ಜೀವಿಯ ಹೃದಯದಲ್ಲೂ ಸ್ಥಿತನಾಗಿದ್ದೇನೆ ಎನ್ನುತ್ತಾನೆ. ಭಗವದ್ಗೀತೆಯಲ್ಲಿ ಇನ್ನೊಂದೆಡೆ ಭೋಕ್ತಾರಂ ಯಜ್ಞ ತಪಸ್ಸ ಸರ್ವಲೋಕ ಮಹೇಶ್ವರ ಎಂಬ ಮಾತಿದೆ. ಅಂದ್ರೆ ಭಗವಂತ ಎಲ್ಲವನ್ನು ಕೂಡ ಭೋಗಿಸುವಂತವನು, ಎಲ್ಲರನ್ನು ನಿಯಂತ್ರಿಸುವಂತವನು, ಮತ್ತೆ ಎಲ್ಲದರ ಒಡೆಯ ಭಗವಂತನೇ ಆಗಿದ್ದಾನೆ ಅನ್ನುವಂಥದ್ದು ಕೂಡ ನಮ್ಗೆ ತಿಳಿಯುತ್ತೆ. ಪರಮಪ್ರಭು ಪರಮಾತ್ಮನಾಗಿ ಮಾಡಿಕೊಂಡಿರುವ ತನ್ನ ವಿಸ್ತರಣೆಯಲ್ಲಿ ಕಾರ್ಯ ಮಾಡುವಾಗ ಎಲ್ಲದರ ಒಡೆಯನೂ ಆಗಿರುತ್ತಾನೆ ಎಂಬುದು ಈ ಮಾತಿನ ಸೂಚನೆ. ಇದೇ ರೀತಿ ಬ್ರಹ್ಮ ಸಂಹಿತೆಯಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಅಂಡಾಂತರಸ್ಥ ಪರಮಾಣು ಛಾಯಾಂತರಸ್ಥ. ಅಂದ್ರೆ ಇದು ಬ್ರಹ್ಮ ಸಂಹಿತೆಯಲ್ಲಿ ಬರುವಂತಹ ಒಂದು ಶ್ಲೋಕ. ಅದರಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಅಣುವಿನಲ್ಲೂ ಕೂಡ ಪರಮಾತ್ಮ ಅವನು ಇದ್ದಾನೆ ಅಂತ. ಪ್ರಭುವು ಎಲ್ಲೆಡೆ ವ್ಯಾಪಿಸಿಕೊಂಡಿದ್ದಾನೆ, ಪ್ರತಿ ಜೀವಿಯ ಹೃದಯದಲ್ಲಿ, ಹಾಗೆಯೇ ಒಂದು ಅಣುವಿನಲ್ಲೂ ಕೂಡ ಇದ್ದಾನೆ. ಆದ್ದರಿಂದ ತನ್ನ ಈ ಪರಮಾತ್ಮ ಲಕ್ಷಣದಲ್ಲಿ ಭಗವಂತನು ಸರ್ವವ್ಯಾಪಿ. ಅಂದ್ರೆ ಪರಮಾತ್ಮ ಅನ್ನುವಂಥದ್ದು ಕೂಡ ಭಗವಂತನ ಸ್ವಾಂಶ ವಿಸ್ತರಣೆ. ಅವನು ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿ ಇದ್ಕೊಂಡು ಎಲ್ಲರನ್ನ ನಿಯಂತ್ರಣ ಮಾಡ್ತಾನೆ. ಮತ್ತೆ ಎಲ್ಲರಿಗೂ ಕೂಡ ಅನುಮತಿ, ನಮ್ಗೆ ಏನಾದ್ರೂ ಒಂದು ನಡಿಬೇಕು ಅಂದ್ರೆ ಅವನ ಅನುಮತಿ ಇರಬೇಕು. ಹೀಗೆ ಅವನು ಅಣುವಿನಲ್ಲೂ ಕೂಡ ಇದ್ದಾನೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿತಾ ಇದೀವಿ. ಅಷ್ಟೇ ಅಲ್ಲ, ಭಗವಾನ್ ಚೈತನ್ಯರು ಸ್ವಯಂ ಕೃಷ್ಣನೇ. ಆದ್ದರಿಂದ ಅವರು ಸಕಲ ಸಂಪತ್ತು, ಶಕ್ತಿ, ಕೀರ್ತಿ, ಸೌಂದರ್ಯ, ಜ್ಞಾನ ಮತ್ತು ವಿರಕ್ತಿಗಳ ಒಡೆಯರು. ಅಂದ್ರೆ ಭಗವಾನ್ ಅಂತ ನಾವು ಯಾಕೆ ಚೈತನ್ಯ ಮಹಾಪ್ರಭುವನ್ನ ಅಥವಾ ಕೃಷ್ಣನನ್ನು ಕರಿತೀವಿ ಅಂದ್ರೆ, ಅವರಲ್ಲಿ ಈ ಷಡೈಶ್ವರ್ಯಗಳು ಇರೋದ್ರಿಂದ ಅವರನ್ನು ಪೂರ್ಣರೆಂದು ವರ್ಣಿಸಲಾಗಿದೆ. ಶ್ರೀರಾಮಚಂದ್ರನು ಹೇಗೆ ಆದರ್ಶ ಪ್ರಜಾಪಾಲಕನಾಗಿದ್ದನೋ, ಹಾಗೆ ಗೌರಾಂಗರು ತಮ್ಮದೇ ಆದ ಚೈತನ್ಯರ ಲಕ್ಷಣದಲ್ಲಿ ಆದರ್ಶ ವಿರಕ್ತರು. ಭಗವಾನ್ ಚೈತನ್ಯರು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಬಹು ಆಶ್ಚರ್ಯವನ್ನುಂಟು ಮಾಡುವ ತತ್ವಗಳಿಗೆ ತಮ್ಮ ಬದುಕನ್ನೇ ಉದಾಹರಣೆ ಮಾಡಿಕೊಂಡರು. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಅವರು ಸಣ್ಣ ವಯಸ್ಸಿನಲ್ಲಿಯೇ ಸನ್ಯಾಸಾಶ್ರಮನ ಸ್ವೀಕಾರ ಮಾಡ್ತಾರೆ. ಅದನ್ನ ಯಾರಿಗೂ ಕೂಡ ಏನಂತ ಹೇಳ್ತಾರೆ, ರೆಕಮೆಂಡ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಯಾರು ಅಷ್ಟು ಸುಲಭವಾಗಿ, ಅಷ್ಟು ಬೇಗ ಯಾರಿಗೂ ಕೂಡ ಸನ್ಯಾಸಾಶ್ರಮವನ್ನ ಕೊಡೋದಿಲ್ಲ ಅಂತ. ಅದರಲ್ಲಿ ಚೈತನ್ಯ ಮಹಾಪ್ರಭುಗಳು ಶ್ರೀರಾಮಚಂದ್ರ ಹೇಗೆ ಪ್ರಜಾಪಾಲಕನಾಗಿದ್ದ, ಅಂದ್ರೆ ಆದರ್ಶ ರಾಜನಾಗಿದ್ದ, ಅದೇ ರೀತಿ ಇಲ್ಲಿ ಗೌರಾಂಗ ಚೈತನ್ಯ ಮಹಾಪ್ರಭುಗಳು ಕೂಡ ಆದರ್ಶ ವಿರಕ್ತರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವೈರಾಗ್ಯವನ್ನ ಬೆಳೆಸ್ಕೊಂಡಿದ್ದಂಥವ್ರು ಅಂತ. ಆ ಕಾರಣದಿಂದ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ. ಅಂದ್ರೆ ಅವರ ಒಂದು ಅವರಿಗೆ ಸರಿಸಮಾನರು ಯಾರು ಆಗೋದಕ್ಕೆ ಸಾಧ್ಯ ಇಲ್ಲ. ಅವರನ್ನ ಅನುಕರಣೆ ಮಾಡುವಂಥದ್ದು ಕೂಡ ಅದು ಸಾಧ್ಯ ಇಲ್ಲ. ಅನುಕರಣೆ ಮಾಡಿದ್ರೆ ಹೇಳ್ತಾರೆ, ಅನುಸರಣೆ ಮಾಡಬಹುದು ನಾವು ಭಕ್ತರಾಗಿ, ಆದ್ರೆ ಅನುಕರಣೆ ಮಾಡಬಾರ್ದು ಅಂತ. ಕಲಿಯುಗದಲ್ಲಿ ಸನ್ಯಾಸಾಶ್ರಮ ಸ್ವೀಕರಿಸುವುದನ್ನು ಸಾಮಾನ್ಯವಾಗಿ ನಿಷೇಧಿಸಲಾಗಿದೆ. ಆದರೂ ಚೈತನ್ಯರು ವಿರಕ್ತಿಯಲ್ಲಿ ಪರಿಪೂರ್ಣರಾದ್ದರಿಂದ ಸನ್ಯಾಸ ಸ್ವೀಕರಿಸಿದರು. ಇತರರು ಅವರನ್ನು ಅನುಕರಿಸಲಾರರು. ಕಷ್ಟಪಟ್ಟರೆ ಅವರ ಹೆಜ್ಜೆ ಜಾಡಿನಲ್ಲಿ ಸಾಧ್ಯವಿರುವಷ್ಟು ದೂರ ನಡೆಯುವುದು ಮಾತ್ರ ಸಾಧ್ಯವಾಗುತ್ತದೆ. ಸನ್ಯಾಸಾಶ್ರಮಕ್ಕೆ ಅನರ್ಹರಾದವರು ಅದನ್ನು ಸ್ವೀಕರಿಸಬಾರದೆಂದು ಶಾಸ್ತ್ರ ವಾಕ್ಯಗಳು ಗಡುಸಾಗಿಯೇ ಹೇಳುತ್ತವೆ. ಅಂದ್ರೆ ಅದನ್ನ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, ಸನ್ಯಾಸಾಶ್ರಮ ಅದು ಎಲ್ಲರಿಗೂ ಅಲ್ಲ ಅಂತ. ಪ್ರಭು ಚೈತನ್ಯರಾದರೂ ವಿರಕ್ತಿಯಲ್ಲಿ ಪರಿಪೂರ್ಣರು ಅಷ್ಟೇ ಅಲ್ಲ, ಅವರ ಎಲ್ಲ ಕೌಶಲ್ಯಗಳಲ್ಲಿಯೂ ಪೂರ್ಣರೇ. ಆದ್ದರಿಂದ ಅವರು ಪರಮ ಸತ್ಯದ ಅತ್ಯುನ್ನತ ತತ್ವವಾಗಿದ್ದಾರೆ. ಅಂದ್ರೆ ಆತ್ಮಾರಾಮ ಅಂತ ಹೇಳ್ತಾರೆ. ತನ್ನಷ್ಟಕ್ಕೆ ತಾನು ತೃಪ್ತನಾದವನು, ಹೊರಗಡೆಯಿಂದ ಯಾವುದೇ ಒಂದು ವಿಷಯಗಳಲ್ಲಿ ಅವ್ರಿಗೆ ಆಸಕ್ತಿ ಅನ್ನುವಂಥದ್ದು ಇರೋದಿಲ್ಲ. ಆ ಕಾರಣದಿಂದ ಇಲ್ಲಿ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡೋದಕ್ಕೆ ಅರ್ಹರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಾನ್ ಚೈತನ್ಯರ ತತ್ವವನ್ನು ವಿಶ್ಲೇಷಣಾತ್ಮಕವಾಗಿ ಅಧ್ಯಯನ ಮಾಡುವುದರಿಂದ ಅವರು ದೇವೋತ್ತಮ ಪರಮ ಪುರುಷ ಕೃಷ್ಣನಿಗಿಂತ ಪ್ರತ್ಯೇಕವಲ್ಲ ಎಂಬುದನ್ನು ವ್ಯಕ್ತಿಗೆ ಗೊತ್ತಾಗುತ್ತದೆ.
ಯಾರಾದ್ರೂ ಈ ಚೈತನ್ಯ ಚರಿತಾಮೃತವನ್ನ ಚೈತನ್ಯ ಮಹಾಪ್ರಭುಗಳ ಒಂದು ಆ ಏನು ಅವರ ನಾಮ ರೂಪ ಗುಣ ಲೀಲೆಗಳನ್ನ ಒಳಗೊಂಡಂತಹ ಈ ಒಂದು ಗ್ರಂಥ ಇದೆ, ಅದನ್ನ ಯಾರು ಅಧ್ಯಯನ ಮಾಡ್ತಾರೆ ಅಂತವರಿಗೆ ಒಂದಿಷ್ಟು ಕೂಡ ಅನುಮಾನ ಇಲ್ಲದೆ ಪರಿಪೂರ್ಣವಾಗಿ ತಿಳಿಯುವಂತಹ ವಿಚಾರ ಏನು ಅಂತಂದ್ರೆ, ಕೃಷ್ಣನು ಚೈತನ್ಯ ಮಹಾಪ್ರಭುಗಳು ಒಂದೇ, ಇಬ್ಬರು ಬೇರೆ ಬೇರೆ ಅಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಯಾರು ಅವರಿಗೆ ಸಮಾನರಲ್ಲ, ಮೇಲಾದವರು ಅಲ್ಲ. ಭಗವದ್ಗೀತೆಯಲ್ಲಿ 7.7 ಕೃಷ್ಣನು ಅರ್ಜುನನಿಗೆ ಮತ್ತಾ ಪರತರಂ ಜ್ಞಾನತ್ ಕಿಂಚಿತ್ ಅಸ್ತಿ ಧನಂಜಯ, ಹೇ ಐಶ್ವರ್ಯ ವಿಜೇತನೆ ಅರ್ಜುನ, ನನ್ನನ್ನು ಮೀರಿದ ಯಾವ ತತ್ವವೂ ಇಲ್ಲ ಎಂದು ಹೇಳುತ್ತಾನೆ. ಆದ್ದರಿಂದಲೇ ಭಗವಾನ್ ಚೈತನ್ಯರನ್ನು ಮೀರಿದ ತತ್ವವೊಂದಿಲ್ಲ ಎಂದು ಈ ಶ್ಲೋಕದಲ್ಲಿಯೂ ದೃಢಪಡಿಸಲಾಗಿದೆ. ಅಂದ್ರೆ ಭಗವಂತನಿಗೆ ಅಸಮಾನರು ಅಂತ ಹೇಳ್ತಾರೆ, ಅವನಿಗೆ ಸಮಾನರು, ಅವನನ್ನು ಮೀರಿದಂತಹ ವಿಷಯಗಳು ತತ್ವಗಳು ಯಾವುದೂ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿರಾಕಾರ ಬ್ರಹ್ಮನ್ ಎಂಬುದು ದಿವ್ಯ ಜ್ಞಾನವನ್ನು ಬೋಧಿಸುವ ಗ್ರಂಥಗಳ ಅಧ್ಯಯನವನ್ನು ಅಭ್ಯಾಸ ಮಾಡಿಕೊಳ್ಳುವವರ ಗುರಿ. ಯಾರು ಜ್ಞಾನವನ್ನು ಬೆಳೆಸ್ಕೊಳ್ಳೋದಕ್ಕೆ ಆಸಕ್ತಿನ ಹೊಂದಿದ್ದಾರೆ ಅಂತವರು ವೇದಗಳ ಅಧ್ಯಯನ ಮಾಡ್ತಾರೆ, ಅವರು ನಿರಾಕಾರ ಬ್ರಹ್ಮನನ್ನ ತಿಳಿತಾರೆ. ಯೋಗ ಸಾಧನೆ ಮಾಡುವವರ ಗುರಿ ಪರಮಾತ್ಮ. ಅಷ್ಟಾಂಗ ಯೋಗ ಮಾಡುವಂತವರು ಅವರು ಸಾಧಿಸುವಂಥದ್ದು ಪರಮಾತ್ಮನ ಸಾಕ್ಷಾತ್ಕಾರ. ದೇವೋತ್ತಮ ಪರಮ ಪುರುಷರನ್ನು ಬಲ್ಲವನು ಬ್ರಹ್ಮನ್ ಮತ್ತು ಪರಮಾತ್ಮ ಸಾಕ್ಷಾತ್ಕಾರಗಳನ್ನು ಮೀರಿದವನಾಗಿರುತ್ತಾನೆ. ಅಂದ್ರೆ ಪ್ರಭುಪಾದರು ಏನಂತ ಉದಾಹರಣೆ ಕೊಡ್ತಾರೆ ಅಂದ್ರೆ, ಈಗ ನಮ್ಮ ಹತ್ರ 2,000 ರೂಪಾಯಿ ನೋಟ್ ಇದ್ರೆ ಅದರಲ್ಲಿ 1,000 ರೂಪಾಯಿ, 500 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಹಾಗೆ ಎಲ್ಲ ತಾನಾಗಿಯೇ ಇರುತ್ತೆ. ಹಾಗೆ ಯಾರು ಭಗವಂತನನ್ನ ಪರಿಪೂರ್ಣವಾಗಿ ತಿಳಿದಿದ್ದಾರೆ ಅವರು ಆಗಲೇ ಬ್ರಹ್ಮನ್ ಸಾಕ್ಷಾತ್ಕಾರ ಅಥವಾ ಪರಮಾತ್ಮ ಸಾಕ್ಷಾತ್ಕಾರಗಳನ್ನ ಸಾಧಿಸಿದ್ದಾರೆ ಅಂತ ಇಲ್ಲಿ ತಿಳಿಬಹುದು. ಏಕೆಂದರೆ ಪರಮ ಪರತರ ಜ್ಞಾನಾರ್ಜನೆಯ ನಿಟ್ಟಿನಲ್ಲಿ ಭಗವಾನ್ ಸಾಕ್ಷಾತ್ಕಾರವೇ ಅಂತಿಮ ಮಜಲು. ಅಂದ್ರೆ ಭಗವಾನ್ ಸಾಕ್ಷಾತ್ಕಾರವನ್ನ ಏನ್ ಪಡಿತಾರೆ ಅದೇ ಅಂತಿಮವಾದದ್ದು, ಅದೇ ಪರಮ ಸತ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದೇವೋತ್ತಮ ಪರಮ ಪುರುಷರು ಸಚ್ಚಿದಾನಂದದ ಪೂರ್ಣ ಬದುಕು, ಜ್ಞಾನ ಹಾಗೂ ಆನಂದ ಪೂರ್ಣ ರೂಪ. ಪರಮಪೂರ್ಣನ ಮೇರೆ ಇಲ್ಲದ ಅಸ್ತಿತ್ವವುಳ್ಳ ಸತ್ ಅಂಶವನ್ನು ಸಾಕ್ಷಾತ್ಕರಿಸಿಕೊಳ್ಳುವುದರಿಂದ ವ್ಯಕ್ತಿಯು ಭಗವಂತನ ನಿರಾಕಾರ ಬ್ರಹ್ಮನ್ ಮಗ್ಗಲನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ. ಅಂದ್ರೆ ಈ ಒಂದು ಸಚ್ಚಿದ್ ಆನಂದ ಸ್ವರೂಪಿ ಭಗವಂತ ದೇವೋತ್ತಮ ಪರಮ ಪುರುಷ, ಅದರಲ್ಲಿ ಸತ್ ಅಂದ್ರೆ ಶಾಶ್ವತತೆ ಅಂತ ಹೇಳ್ತಾರೆ. ಅದನ್ನ ಯಾರು ತಿಳಿದಿದ್ದಾರೆ ಅವರು ಬ್ರಹ್ಮನ್ ಸಾಕ್ಷಾತ್ಕಾರವನ್ನ ಪಡ್ಕೊಂಡಂತವ್ರು. ಸಚ್ಚಿತ್ ಅಂತ ಹೇಳ್ತಾರೆ, ಅಂದ್ರೆ ಶಾಶ್ವತತೆ ಜೊತೆಯಲ್ಲಿ ಜ್ಞಾನ, ಪೂರ್ಣ ಜ್ಞಾನ ಮತ್ತೆ ಪೂರ್ಣ ಬದುಕು, ಇದನ್ನ ಯಾರು ಪಡ್ಕೊಂಡಿದ್ದಾರೆ ಅವರು ಒಂದು ಪರಮಾತ್ಮ ಸಾಕ್ಷಾತ್ಕಾರವನ್ನ ಸಾಧಿಸಿರ್ತಾರೆ. ಆದ್ರೆ ಸಚ್ಚಿತ್ ಆನಂದ ಅನ್ನುವಂಥದ್ದು ಇವೆರಡರಲ್ಲೂ ಇಲ್ಲ. ಆನಂದ ಅನ್ನುವಂಥದ್ದು ಭಗವಾನ್ ಸಾಕ್ಷಾತ್ಕಾರದಲ್ಲಿ ಮಾತ್ರನೇ ಬರುವಂಥದ್ದು. ಯಾರು ಈ ಆನಂದವನ್ನ ಪಡಿತಾರೆ, ಅಂದ್ರೆ ಸಚ್ಚಿತ್ ಆನಂದ ಮೂರನ್ನೂ ಪಡ್ತಾರೆ, ಅವರು ಭಗವಾನ್ ಸಾಕ್ಷಾತ್ಕಾರವನ್ನ ಪಡ್ಕೊಂಡಿರ್ತಾರೆ. ಹೀಗೆ ಪರಮ ಸತ್ಯವನ್ನು ಕುರಿತ ಜ್ಞಾನವು ಅಸಮಗ್ರವಾಗುತ್ತದೆ ಆನಂದದ ಸಾಕ್ಷಾತ್ಕಾರವಿಲ್ಲದೆ. ಅಂದ್ರೆ ಆನಂದದ ಸಾಕ್ಷಾತ್ಕಾರ ಇಲ್ಲದೆ ಪರಮ ಸತ್ಯವನ್ನ ಯಾರು ತಿಳ್ಕೋತಾರೆ ಅವರು ಸಮಗ್ರವಾಗಿ ತಿಳಿಲಿಲ್ಲ ಅಂತ ಹೇಳಿ, ಪರಿಪೂರ್ಣವಾಗಿ ತಿಳಿಲಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಅದನ್ನ ಆಂಶಿಕ ಸಾಕ್ಷಾತ್ಕಾರ ಅಂತ ಕರೀತಾರೆ. ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರ ಮತ್ತೆ ಪರಮಾತ್ಮ ಸಾಕ್ಷಾತ್ಕಾರವನ್ನ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ವಿರಚಿತ ಚೈತನ್ಯ ಚರಿತಾಮೃತದಲ್ಲಿ ಬರುವ ಈ ಶ್ಲೋಕವನ್ನು ಶ್ರೀಲ ಜೀವ ಗೋಸ್ವಾಮಿಯವರು ತತ್ವ ಸಂದರ್ಭ ಎಂಬ ಗ್ರಂಥದಲ್ಲಿ ಒಂದು ಹೇಳಿಕೆಯು ಸಮವಾಗಿ ದೃಢಪಡಿಸುತ್ತದೆ. ತತ್ವ ಸಂದರ್ಭದಲ್ಲಿ 9ನೇ ಭಾಗದಲ್ಲಿ ಹೀಗೆಂದು ಹೇಳಿದೆ: ಪರಮಸತ್ಯನು ಕೆಲವು ಸಲ ನಿರಾಕಾರ ಬ್ರಹ್ಮನಾಗಿ ಅನುಸಂಧಾನ ಮಾಡಲಾಗುತ್ತದೆ. ನಿರಾಕಾರ ಬ್ರಹ್ಮನ್ ಗುಣದಲ್ಲಿ ಆಧ್ಯಾತ್ಮಿಕವೇ ಆದರೂ ಪರಮಸತ್ಯದ ಪಾರ್ಷಿಕ ಪ್ರಾತಿನಿಧ್ಯ ಮಾತ್ರ ಆಗಿದೆ. ಅಂದ್ರೆ ಈ ಒಂದು ನಿರಾಕಾರ ಬ್ರಹ್ಮನ್ ಅಂತ ಏನ್ ಕರಿತೀವಿ ಅದು ಭಗವಂತನಿಂದ ಬರ್ತಿರುವಂತಹ ಪ್ರಭೆ, ಆದ್ರೂ ಕೂಡ ಅದು ಭಗವಂತನಿಂದಲೇ ಬರ್ತಿರುವ ಕಾರಣದಿಂದ ಅದು ಆಧ್ಯಾತ್ಮಿಕವಾದದ್ದಾಗಿದೆ. ವೈಕುಂಠದ ಆದಿದೈವನಾದ ನಾರಾಯಣನು ಕೃಷ್ಣನ ವಿಸ್ತರಣೆ ಎಂದೇ ತಿಳಿಯಬೇಕು. ಅಂದ್ರೆ ನಾರಾಯಣ ಕೃಷ್ಣನ ವಿಸ್ತರಣೆ, ಅವನು ಸ್ವಾಂಶ ವಿಸ್ತರಣೆ. ಆದರೆ ಶ್ರೀಕೃಷ್ಣನು ಪರಮಸತ್ಯದ ಸಕಲ ಜೀವಿಗಳ ಲೋಕೋತ್ತರ ಪ್ರೇಮದ ವಸ್ತು. ಆದ್ರೆ ಪರಿಪೂರ್ಣತೆ ಅನ್ನುವಂಥದ್ದು ಯಾರಲ್ಲಿ ಇದೆ ಅಂದ್ರೆ ಅದು ಕೃಷ್ಣನಲ್ಲಿ ಅಥವಾ ಚೈತನ್ಯ ಮಹಾಪ್ರಭುಗಳಲ್ಲಿ. ಅವರು ಪರಮಸತ್ಯದ ಸಕಲ ಜೀವಿಗಳ ಲೋಕೋತ್ತರವಾದ ಪ್ರೇಮದ ವಸ್ತು. ಅಂದ್ರೆ ಎಲ್ಲಾ ಜೀವಿಗಳು ಕೂಡ ಭಗವಂತನ ವಿಭಿನ್ನ ಅಂಶಗಳು. ನಮ್ಮ ಒಂದು ಸ್ವಭಾವ ಧರ್ಮ ಭಗವಂತನ ಸೇವೆ ಮಾಡುವಂಥದ್ದು, ಎಲ್ಲರೂ ಕೂಡ ಬಯಸುವಂಥದ್ದು, ಎಲ್ಲರೂ ಕೂಡ ಅರಸುವಂಥದ್ದು ಅದು ಕೃಷ್ಣನೇ ಆಗಿದ್ದಾನೆ. ಆದ ಕಾರಣ ಅವನನ್ನ ಸಕಲ ಜೀವಿಗಳ ಲೋಕೋತ್ತರ ಪ್ರೇಮದ ವಸ್ತು ಅಂತ ಇಲ್ಲಿ ಕರೀತಾ ಇದ್ದಾರೆ. ಶ್ಲೋಕ 6.
ಬ್ರಹ್ಮಾತ್ಮ ಭಗವಾನ್ ಅನುವಾದತಿ ನ ಆಗಪ್ರಭಾಂಶ ಸ್ವರೂಪತಿ ನ ವಿಧೇಯ ಚಿನ್ನ. ಬ್ರಹ್ಮ ಆತ್ಮ ಭಗವಾನ್ ಅನುವಾದತಿ ನ ಬ್ರಹ್ಮ ಆತ್ಮ ಬ್ರಹ್ಮ ಭಗವಾನ್ ಅನುವಾದತಿ ಭಗವಾನ್ ನ ಅನುದಾನ ಚಿನ್ನ ಆಗಪ್ರಭ ಅಂಶ ಸ್ವರೂಪತಿ ನ ವಿಧೇಯ ಚಿನ್ನ. ಪ್ರಭಾಂಶ ಸ್ವರೂಪತಿ ನ ವಿಧೇಯ ವಿಧೇಯ ಚಿನ್ನ ಬ್ರಹ್ಮ ಆತ್ಮ ಭಗವಾನ್ ಅನುವಾದತಿ ನ ಬ್ರಹ್ಮ ಆತ್ಮ ಬ್ರಹ್ಮಾತ್ಮ ಭಗವಾನ್ ಭಗವಾನ್ ಅನುವಾದತಿ ನ ಅನುದಾನ ಆಗಪ್ರಭ ಅಂಶ ಸ್ವರೂಪತಿ ನ ವಿಧೇಯ ಚಿನ್ನ. ಅಂಗಪ್ರಭಾಂಶ ಸ್ವರೂಪತಿ ನ ವಿಧೇಯ ಚಿನ್ನ. ಹರಿಣಿ ಕಕ್ಕೇರಿ ಮಾತಾಜಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಬ್ರಹ್ಮಾತ್ಮ ಭಗವಾನ್ ಅನುವಾದತಿ ನ ಅಂಗಪ್ರಭಾಂಶ ಸ್ವರೂಪತಿ ನ ವಿಧೇಯ ಚಿಹ್ನ. ಬ್ರಹ್ಮ ನಿರಾಕಾರ ಬ್ರಹ್ಮನ್, ಆತ್ಮಸ್ಥಾನಿಕ ಪರಮಾತ್ಮನು, ಭಗವಾನ್ ದೇವೋತ್ತಮ ಪುರುಷನು, ಅನುವಾದ ಎನ್ನುವ ವಿಷಯಗಳು, ತಿನ ಮೂರು, ಅಂಗಪ್ರಭ ದೇಹದಿಂದ ಹೊಮ್ಮುವ ಪ್ರಭೆ, ಅಂಶ ಪಾರ್ಶ್ವಿಕ ಅಭಿವ್ಯಕ್ತಿ, ಸ್ವರೂಪ ಮೂಲ ರೂಪ, ತಿನ ಮೂರು, ವಿಧೇಯ ಚಿಹ್ನ ಕ್ರಿಯಾ ವಿಶೇಷಣಗಳು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನಿರಾಕಾರ ಬ್ರಹ್ಮನ್, ಸ್ಥಾನಿಕ ಪರಮಾತ್ಮ ಹಾಗೂ ದೇವೋತ್ತಮ ಪುರುಷ, ಈ ಮೂರು ವಸ್ತು ವಿಷಯಗಳು, ಜ್ವಲಿಸುವ ಪ್ರಭೆ, ಪಾರ್ಶ್ವಿಕ ಅಭಿವ್ಯಕ್ತಿ ಹಾಗೂ ಮೂಲ ರೂಪ, ಈ ಮೂರು ಆ ವಿಷಯಗಳ ಕ್ರಿಯಾ ವಿಶೇಷಣಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನುವಾದ ಪ್ರಭುಪಾದರಿಂದ. ಪ್ರಭುಪಾದರಿಗೆ ಜಯವಾಗಲಿ. ನಿರಾಕಾರ ಬ್ರಹ್ಮನ್, ಸ್ಥಾನಿಕ ಪರಮಾತ್ಮ, ದೇವೋತ್ತಮ ಪರಮ ಪುರುಷ, ಈ ಮೂರು ವಸ್ತು ವಿಷಯಗಳು. ಅಂದ್ರೆ ನೋಡಿದ್ವಿ, ನಾವಿಲ್ಲಿ ನೋಡಿದೀವಿ ಮೂರು ಹಂತಗಳಲ್ಲಿ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಳುವಂಥದ್ದು. ಅಂದ್ರೆ ಎಲ್ಲ ಭಕ್ತರ ವಿಷಯ ವಸ್ತು ಏನು ಅಂತಂದ್ರೆ ಅದು ಕೃಷ್ಣನೇ ಆಗಿದ್ದಾನೆ. ಅವನನ್ನ ಮೂರು ಹಂತಗಳಲ್ಲಿ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥದ್ದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಜ್ವಲಿಸುವ ಪ್ರಭೆ, ಪಾರ್ಶ್ವಿಕ ಅಭಿವ್ಯಕ್ತಿ ಹಾಗೂ ಮೂಲ ರೂಪ, ಈ ಮೂರು ಆ ವಿಷಯಗಳ ಕ್ರಿಯಾ ವಿಶೇಷಣಗಳು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ವಸ್ತು ವಿಷಯಗಳು ಅಂತಂದ್ರೆ ಅವರನ್ನ ತಿಳ್ಕೊಳ್ಳುವಂಥದ್ದು, ಕ್ರಿಯಾ ವಿಶೇಷಣಗಳು ಅಂತಾನೂ ಇಲ್ಲಿ ಕರಿತಾ ಇದ್ದಾರೆ. ಅಂದ್ರೆ ಆ ಪ್ರಭೆ, ಆ ಕಾಂತಿಯನ್ನ, ಮತ್ತೆ ಭಗವಂತನ ಆ ಅಭಿವ್ಯಕ್ತಿ ಅಂದ್ರೆ ಆ ಸ್ವಾಂಶ ವಿಸ್ತರಣೆಯನ್ನ, ಮತ್ತೆ ಮೂಲ ರೂಪದಲ್ಲಿ ಭಗವಾನ್ ಕೃಷ್ಣನನ್ನ, ಈ ಮೂರನ್ನು ಕೂಡ ಕ್ರಿಯಾ ವಿಶೇಷಣಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 7. ಅನುವಾದ ಹಾಗೆ ಪಾಚೆ ವಿಧೇಯ ಸ್ಥಾಪನ, ಸೇಯಿ ಅರ್ಥ ಕಹಿ ಶೂನ ಶಾಸ್ತ್ರ ವಿವರಣ. ಅನುವಾದ ಹಾಗೆ ಪಾಚೆ ವಿಧೇಯ ಸ್ಥಾಪನ, ಸೇಯಿ ಅರ್ಥ ಕಹಿ ಶೂನ ಶಾಸ್ತ್ರ ವಿವರಣ. ಶಾಸ್ತ್ರ ವಿವರಣ. ಅನುವಾದ ಆಗೆ ಪಾಚೆ ವಿಧೇಯ ಸ್ಥಾಪನ, ಸ್ಥಾಪನ. ಸೇಯಿ ಅರ್ಥ ಕಹಿ ಶೂನ ಶಾಸ್ತ್ರ ವಿವರಣ. ಜಯಲಕ್ಷ್ಮಿ ಆಚಾರ್ಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 7. ಅನುವಾದಾಗೆ ಪಾಚ್ಯ ವಿಧೇಯ ಸ್ಥಾಪನ, ಸೇಯಿ ಅರ್ಥ ಕಹಿ ಶೂನ ಶಾಸ್ತ್ರ ವಿವರಣ. ಅನುವಾದ ವಿಷಯವು, ಆಗೆ ಮೊದಲು, ಪಾಚ್ಯ ಅನಂತರ, ವಿಧೇಯ ಕ್ರಿಯಾ ವಿಶೇಷಣವು, ಸ್ಥಾಪನ ಇರಿಸಲಾಗುವಿಕೆ, ಸೇಯಿ ಈ ಅರ್ಥ ತಾತ್ಪರ್ಯ, ಕಹಿ ಹೇಳುವೆನು, ಶುನ ದಯಮಾಡಿ ಆಲಿಸಿ, ಶಾಸ್ತ್ರ ವಿವರಣ ಶಾಸ್ತ್ರ ಗ್ರಂಥಗಳಲ್ಲಿ ಹೇಳಲಾಗಿರುವಂತೆ. ಶ್ರೀಲ ಪ್ರಭುಪಾದಕಿ ಜೈ. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದಕಿ ಜೈ. ಕ್ರಿಯಾ ವಿಶೇಷಣವು ಸದಾ ಬರೆಯಬೇಕಾದ ಇಲ್ಲವೇ ಹೇಳಬೇಕಾದ ವಿಷಯದ ಹಿಂದೆ ಬರುತ್ತದೆ. ಈಗ ನಾನು ಈ ಶ್ಲೋಕದ ಅರ್ಥವನ್ನು ಶಾಸ್ತ್ರ ಗ್ರಂಥಗಳಲ್ಲಿ ಉಕ್ತವಾಗಿರುವಂತೆ ವಿವರಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕ್ರಿಯಾ ವಿಶೇಷಣವು ಸದಾ ಬರೆಯಬೇಕಾದ ಇಲ್ಲವೇ ಹೇಳಬೇಕಾದ ವಿಷಯದ ಹಿಂದೆ ಬರುತ್ತದೆ. ಅಂದರೆ ಇದೊಂದು ಏನಂತ ಹೇಳ್ತೀವಿ, ವ್ಯಾಕರಣದ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಈಗ ನಾನು ಈ ಶ್ಲೋಕದ ಅರ್ಥವನ್ನು ಶಾಸ್ತ್ರ ಗ್ರಂಥಗಳಲ್ಲಿ ಉಕ್ತವಾಗಿರುವಂತೆ ವಿವರಿಸುತ್ತೇನೆ. ಅಂದ್ರೆ ಏನು ಶಾಸ್ತ್ರ ಗ್ರಂಥಗಳಲ್ಲಿ ತಿಳಿಸಿದ್ದಾರೆ ಅದೇ ರೀತಿಯಲ್ಲಿ ನಾನು ಈಗ ಇದನ್ನ ವಿವರಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಏನಾಯ್ತು ಮಾತಾಜಿ? ಒಂದ್ ನಿಮಿಷ ಮಾತಾಜಿ, ಒಂದು ನೆಟ್ವರ್ಕ್ ಹೋಯ್ತು. ಓ, ಸ್ವಯಂ ಭಗವಾನ್ ಕೃಷ್ಣ ವಿಷ್ಣು ಪರತತ್ವ ಪೂರ್ಣ ಜ್ಞಾನ ಪೂರ್ಣಾನಂದ ಪರಮ ಮಹತ್ವ. ಸ್ವಯಂ ಭಗವಾನ್ ಭಗವನ್ ಪರತತ್ವ ಪರತತ್ವ ಪೂರ್ಣ ಜ್ಞಾನ ಪೂರ್ಣಾನಂದ ಮಹತ್ವ. ಪುನಃ ಮೇಲು. ಸ್ವಯಂ ಭಗವಾನ್ ಕೃಷ್ಣ ವಿಷ್ಣು ಪರತತ್ವ ಪೂರ್ಣ ಜ್ಞಾನ ಪೂರ್ಣಾನಂದ ಪರಮ ಮಹತ್ವ. ಸ್ವಯಂ ಭಗವಾನ್ ಕೃಷ್ಣ ವಿಷ್ಣು ಪರತತ್ವ ಪೂರ್ಣ ಜ್ಞಾನ ಪೂರ್ಣಾನಂದ ಪರಮ ಮಹತ್ವ. ಒಂದ್ ನಿಮಿಷ ಮಾತಾಜೇನು. ಆಯ್ತಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ನಾನು ಹ್ಯಾಂಡ್ ರೈಸ್ ಕೊಟ್ಟಿದ್ದೀನಿ, ಅದೊಂದು ಸ್ವಲ್ಪ ಹೋಸ್ಟ್ ಮಾಡಿದೆ. ಓ, ಈಗ ಹೋಸ್ಟ್ ನಾನು ಬಂದೆನಾ? ಇರ್ಬೇಕು ಮಾತಾಜಿ. ಹೌದು, ನಿಮ್ಮನ್ನು ಮಾಡ್ಬೇಕಾ? ಇಲ್ಲ ಇಲ್ಲ ಮಾತಾಜಿ, ನೀವೇ ಇರಿ. ಓಕೆ. ಶ್ಲೋಕ ಆಯ್ತಲ್ಲ ಮಾತಾಜಿ? ಶ್ಲೋಕ ಆಯ್ತು, ನಾನು ಓದ್ಲಿಕ್ಕೆ ಹೇಳ್ತೇನೆ. ಅನುವಾದ ಓಕೆ ಮಾತಾಜಿ. ಜ್ಯೋತಿಶ್ರೀ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ಸ್ವಯಂ ಭಗವಾನ್ ಕೃಷ್ಣ ವಿಷ್ಣು ಪರತತ್ವ ಪೂರ್ಣ ಜ್ಞಾನ ಪೂರ್ಣಾನಂದ ಪರಮ ಮಹತ್ವ. ಸ್ವಯಂ ಅವನೇ, ಭಗವಾನ್ ದೇವೋತ್ತಮ ಪರಮಪುರುಷ ಕೃಷ್ಣ ಕೃಷ್ಣನು, ವಿಷ್ಣು ಸರ್ವವ್ಯಾಪಿ ವಿಷ್ಣುವಿನ ಪರತತ್ವ ಅಂತಿಮ ಸತ್ಯ, ಪೂರ್ಣ ಜ್ಞಾನ ಕೊರೆಯಿಲ್ಲದ ತಿಳಿವು, ಪೂರ್ಣಾನಂದ ಕೊರೆಯಿಲ್ಲದ ಆನಂದ, ಪರಮ ಇನ್ನೊಂದಿಲ್ಲದ ಮಹತ್ವ ಇರಿಮೆ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ್ ಕಿ ಜೈ. ದೇವೋತ್ತಮ ಪುರುಷನ ಮೂಲ ರೂಪವಾದ ಕೃಷ್ಣನು ವಿಷ್ಣುವಿನ ಸಾರಸತ್ವ. ಅವನು ಜ್ಞಾನಪೂರ್ಣ ಹಾಗೂ ಆನಂದಪೂರ್ಣ, ಪರಮ ಅಲೌಕಿತನು ಅವನೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ದೇವೋತ್ತಮ ಪರಮ ಪುರುಷನ ಮೂಲ ರೂಪವಾದ ಕೃಷ್ಣ ಅಂತ ಅಲ್ಲಿ ಹೇಳ್ತಾರೆ. ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತಂದ್ರೆ ವಿಷ್ಣುವಿನ ಸಾರಸತ್ವ, ಅಂದ್ರೆ ವಿಷ್ಣು ಮೂಲದಲ್ಲಿ ಬರ್ತಾ ಇರುವಂತದ್ದು ಕೃಷ್ಣನಿಂದಲೇ ಅಂತ. ಅವನು ಜ್ಞಾನಪೂರ್ಣ ಹಾಗೂ ಆನಂದ ಪೂರ್ಣ, ಅಂದ್ರೆ ಭಗವಂತ ಅವನು ಸಚ್ಚಿದಾನಂದ ಸ್ವರೂಪ. ಇಲ್ಲಿ ಆಂಶಿಕ ಸಾಕ್ಷಾತ್ಕಾರವಾದಂತ ವಿಷ್ಣು ತತ್ವದಲ್ಲೂ ಕೂಡ ಆನಂದ ಸಿಗೋದಿಲ್ಲ. ಅಲ್ಲಿ ಕೂಡ ಭಕ್ತಿ ಭಯ ಭಾವ ಇರುತ್ತೆ ಹೊರತು ಅಲ್ಲಿ ಆನಂದ ಅನ್ನುವಂಥದ್ದು ಬರೋದಿಲ್ಲ. ಆದ್ರೆ ಆನಂದ ನಮ್ಗೆ ಸಿಗ್ಬೇಕು ಅಂತಂದ್ರೆ ಅದು ಭಗವಾನ್ ಸಾಕ್ಷಾತ್ಕಾರದಲ್ಲಿ ಮಾತ್ರನೇ. ಭಕ್ತರು ಭಗವಂತನ ಸೇವೆಯಲ್ಲಿ ತೊಡಗಿದಾಗ ಮಾತ್ರ ಅವ್ರಿಗೆ ಆ ಒಂದು ರಸ ವಿನಿಮಯ ಆಗೋದಕ್ಕೆ ಸಾಧ್ಯ. ಪರಮ ಅಲೌಕಿತನು ಅವನೇ ಅಂತ ಹೇಳಿ ಹೇಳ್ತಾ ಇದ್ದಾರೆ ಕೃಷ್ಣನನ್ನ ಅಥವಾ ಚೈತನ್ಯ ಮಹಾಪ್ರಭುಗಳನ್ನ. ಶ್ಲೋಕ 9. ನಂದ ಸುತ ಬಲಿ ಯಾರಿ ಭಾಗವತೆ ಗಾಯಿ ಸೇಯಿ ಕೃಷ್ಣ ಅವತೀರ್ಣ ಚೈತನ್ಯ ಗೋಸಾಯಿ. ನಂದ ಸುತ ಬಲಿ ಯಾರಿ ಭಾಗವತೆ ಗಾಯಿ. ನಂದ ಭಗವತೆ ಗಾಯಿ ಸೇಯಿ ಕೃಷ್ಣ ಅವತೀರ್ಣ ಚೈತನ್ಯ ಗೋಸಾಯಿ. ನಂದ ಸುತ ಬಲಿ ಯಾರಿ ಭಾಗವತೆ ಗಾಯಿ.
ಸೇಯಿ ಕೃಷ್ಣ ಅವತೀರ್ಣ ಚೈತನ್ಯ ಗೋಸಾಯಿ ಕೃಷ್ಣ ಅವತೀರ್ಣ ಚೈತನ್ಯ ಗೋಸಾಯಿ ಕನ್ನಡ ಐಶ್ವರ್ಯ ಲಕ್ಷ್ಮೀ ಮಾತಾಜಿ. ಐಶ್ವರ್ಯ ಲಕ್ಷ್ಮೀ ಮಾತಾಜಿ ಕನ್ನಡ, ಅಥವಾ ಅರಿಣಿ ಕೃಷ್ಣ ಪ್ರಿಯ ಮಾತಾಜಿ ಓದಿ. ಯಾವುದು ಮಾತಾಜಿ? ಶ್ಲೋಕ 9. ಶ್ಲೋಕ 9. ನಂದ ಸುತ ಬಲಿಯಾಕ್ರೆ ಭಾಗವತೆ ಗಾಯಿ ಸೇಯಿ ಕೃಷ್ಣ ಅವತೀರ್ಣ ಚೈತನ್ಯ ಗೋಸಾಯಿ. ಹರೇ ಕೃಷ್ಣ. ಅರ್ಥ: ನಂದ ಸುತ, ನಂದ ಮಹಾರಾಜನ ಮಗ, ಬಲಿ ಆಗಿ, ಯಾಂಕ್ರೆ ಯಾರು, ಭಾಗವತೆ ಶ್ರೀಮದ್ ಭಾಗವತದಲ್ಲಿ ಗಾಯಿ ಹಾಡಲಾಗಿದೆಯೋ, ಸೇಯಿ ಆ ಕೃಷ್ಣ ಪ್ರಭು ಕೃಷ್ಣನು ಅವತೀರ್ಣ ಅವತರಿಸಿದರು, ಚೈತನ್ಯ ಗೋಸಾಯಿ ಭಗವಾನ್ ಚೈತನ್ಯ ಮಹಾಪ್ರಭುಗಳಾಗಿ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಪಾದರಿಂದ ಶ್ರೀಲ ಪ್ರಪಾದರಿಗೆ ಜಯವಾಗಲಿ. ಅನುವಾದ: ಯಾರನ್ನು ಶ್ರೀಮದ್ ಭಾಗವತವು ನಂದ ಮಹಾರಾಜನ ಮಗನೆಂದು ವರ್ಣಿಸುತ್ತದೋ ಅವರು ಚೈತನ್ಯ ಮಹಾಪ್ರಭುಗಳಾಗಿ ಇಳೆಯಲ್ಲಿ ಅವತರಿಸಿದರು. ಭಾವಾರ್ಥ: ಸಾಹಿತ್ಯ ಕೃತಿ ರಚನೆಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಅಲಂಕಾರದ ದೃಷ್ಟಿಯಿಂದ ವಸ್ತುವಿಗೆ ಪೂರ್ವಭಾವಿಯಾಗಿ ವಿಶೇಷಣವನ್ನು ತರುವುದು ರೂಢಿಯುಂಟು. ಬ್ರಹ್ಮನ್, ಪರಮಾತ್ಮ ಹಾಗೂ ಭಗವಾನ್ ಎಂಬ ಶಬ್ದಗಳನ್ನು ವೈದಿಕ ಸಾಹಿತ್ಯದಲ್ಲಿ ಅಡಿಗಡಿಗೆ ಬಳಸಲಾಗುತ್ತದೆ. ಆದ್ದರಿಂದ ಈ 3 ಶಬ್ದಗಳು ದಿವ್ಯ ಜ್ಞಾನದ ವಸ್ತು ಸಂಕೇತಗಳೆಂದು ವ್ಯಾಪಕವಾಗಿ ಪರಿಭಾವಿಸಲಾಗಿದೆ. ಆದರೆ ಯಾವುದನ್ನು ನಿರಾಕಾರ ಬ್ರಹ್ಮನ್ ಪ್ರಭೆ ಎಂದು ಅನುಸಂಧಾನ ಮಾಡಲಾಗುತ್ತದೆಯೋ ಅದು ದಿಟದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ದಿವ್ಯ ದೇಹದ ಪ್ರಭೆ ಎಂದು ವ್ಯಾಪಕವಾಗಿ ಪ್ರಚಾರದಲ್ಲಿಲ್ಲ. ಹಾಗೆಯೇ ಪರಮಾತ್ಮನು ಸ್ವಯಂ ಕೃಷ್ಣನಿಗೆ ಭಗವಾನ್ ಸರಿಸಮರಾದ ಪ್ರಭು ಚೈತನ್ಯರ ಆಂಶಿಕ ಪ್ರಾತಿನಿಧ್ಯ ಮಾತ್ರ ಎಂಬುದು ಕೂಡ ವ್ಯಾಪಕವಾಗಿ ತಿಳಿಯದು. ಆದ್ದರಿಂದ ಬ್ರಹ್ಮನೆಂಬುದು ಚೈತನ್ಯರ ಪ್ರಭೆ, ಪರಮಾತ್ಮ ಎನ್ನುವುದು ಅವರ ಪ್ರಾತಿನಿಧ್ಯ, ಮತ್ತು ದೇವೋತ್ತಮ ಪರಮಪುರುಷನು ಕೃಷ್ಣನು ಅನನ್ಯರು ಎನ್ನುವ ವರ್ಣನೆಗಳನ್ನು ಪ್ರಮಾಣಭೂತ ವೈದಿಕ ಗ್ರಂಥಗಳು ನುಡಿಯುವ ಸಾಕ್ಷ್ಯದೊಡನೆ ತಾಳೆ ನೋಡಬೇಕಾಗಿದೆ. ವಿಷ್ಣು ತತ್ವ ಕಂಟಿನ್ಯೂ ಮಾಡ್ಬೇಕಾ ಮಾತಾಜಿ? ಮಾಡಿ. ಓಕೆ, ಹರೇ ಕೃಷ್ಣ. ವಿಷ್ಣು ತತ್ವ ಅಥವಾ ಪರಮಸತ್ಯವಾದ ಸರ್ವವ್ಯಾಪಿ ದೇವೋತ್ತಮ ವಿಷ್ಣುವೇ ವೇದಗಳ ಸಾರ ಸರ್ವಸ್ವ. ವಿಷ್ಣು ತತ್ವವು ಬೇರೆ ಬೇರೆ ಶ್ರೇಣಿಗಳನ್ನುಳ್ಳದ್ದು. ಆ ಶ್ರೇಣಿಗಳಲ್ಲಿ ಅತ್ಯುತ್ತಮವಾದದ್ದೆಂದರೆ ಅಂತಿಮ ವಿಷ್ಣು ತತ್ವವಾಗಿರುವ ಪ್ರಭು ಕೃಷ್ಣ. ಈ ಮಾತಿಗೆ ಭಗವದ್ಗೀತೆಯಲ್ಲಿಯೂ ಇಡೀ ವೈದಿಕ ಸಾಹಿತ್ಯದಲ್ಲಿಯೂ ದೃಢೀಕರಣವಿದೆ. ಶ್ರೀಮದ್ ಭಾಗವತದಲ್ಲಿ ಇದೇ ದೇವೋತ್ತಮ ಪರಮಪುರುಷನನ್ನು ನಂದಸುತ, ನಂದ ಮಹಾರಾಜನ ಮಗ ಎಂದು ವರ್ಣಿಸಲಾಗಿದೆ. ನಂದಸುತನೇ ಪುನಃ ಭಗವಾನ್ ಕೃಷ್ಣ ಚೈತನ್ಯ ಮಹಾಪ್ರಭುಗಳಾಗಿ ಅವತರಿಸಿದ್ದಾರೆ ಎಂದು ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಹೇಳುತ್ತಾರೆ. ಭಗವಾನ್ ಕೃಷ್ಣ ಹಾಗೂ ಭಗವಾನ್ ಚೈತನ್ಯರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲವೆಂದು ವೈದಿಕ ಸಾಹಿತ್ಯವು ನಿರ್ಣಯಾತ್ಮಕವಾಗಿ ಹೇಳುತ್ತದೆಂಬುದು ಕೃಷ್ಣದಾಸ ಕವಿರಾಜರು ತಮ್ಮ ಹೇಳಿಕೆಗೆ ಕೊಡುವ ಇದನ್ನು ಕೃತಿಯ ಲೇಖಕರು ಸಾಧಿಸಿ ತೋರಿಸುತ್ತಾರೆ. ಶ್ರೀಕೃಷ್ಣನು ಬ್ರಹ್ಮನ್, ಪರಮಾತ್ಮ ಹಾಗೂ ಭಗವಾನ್ ಎಂಬ ಎಲ್ಲ 3 ತತ್ವಗಳ ಸತ್ಯಗಳ ಮೂಲ ಎಂಬುದನ್ನು, ಶ್ರೀಕೃಷ್ಣನಿಗೂ ಚೈತನ್ಯ ಮಹಾಪ್ರಭುಗಳಿಗೂ ಯಾವುದೇ ವ್ಯತ್ಯಾಸವಿಲ್ಲವೆಂಬುದನ್ನು ಸಾಧಿಸಿ ತೋರಿಸಿದ್ದಾಯಿತು ಎನ್ನೋಣ. ಆಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂಡ ಸರ್ವ ತತ್ವಗಳ ಮೂಲ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗುವುದಿಲ್ಲ. ಒಬ್ಬೊಬ್ಬ ಸಾಧಕನಿಗೆ ಒಂದೊಂದು ಬಗೆಯಲ್ಲಿ ಗೋಚರವಾಗುವ ಅದೇ ಪರಮ ಸತ್ಯವನ್ನು ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ ಎಂದು ಕರೆಯಲಾಗಿದೆ. ಹರಿಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನುವಾದ ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಯಾರನ್ನು ಶ್ರೀಮದ್ ಭಾಗವತವು ನಂದ ಮಹಾರಾಜನ ಮಗನೆಂದು ವರ್ಣಿಸುತ್ತದೋ ಅವರು ಚೈತನ್ಯ ಮಹಾಪ್ರಭುಗಳಾಗಿ ಇಳೆಯಲ್ಲಿ ಅವತರಿಸಿದರು. ಅಂದ್ರೆ ಇಲ್ಲಿ ಕೃಷ್ಣರಾಜ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಶ್ರೀಮದ್ ಭಾಗವತದಲ್ಲಿ ನಾವು ಕೃಷ್ಣನನ್ನ ನಂದ ಮಹಾರಾಜನ ಮಗ ಅಂತ ಕರಿತೀವಿ. ಆ ಕೃಷ್ಣನಿಗೂ ಚೈತನ್ಯ ಮಹಾಪ್ರಭುಗಳಿಗೂ ಏನೂ ವ್ಯತ್ಯಾಸ ಇಲ್ಲ. ಈಗ ಆ ಕೃಷ್ಣನೇ ಚೈತನ್ಯ ಮಹಾಪ್ರಭುವಾಗಿ ಭೂಮಿಯಲ್ಲಿ ಅವತರಿಸಿದ್ದಾರೆ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಭಾವಾರ್ಥ: ಸಾಹಿತ್ಯ ಕೃತಿ ರಚನೆಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಅಲಂಕಾರದ ದೃಷ್ಟಿಯಿಂದ ವಸ್ತುವಿಗೆ ಪೂರ್ವಭಾವಿಯಾಗಿ ವಿಶೇಷಣವನ್ನು ತರುವುದು ರೂಢಿಯುಂಟು. ಅಂದ್ರೆ ಇಲ್ಲಿ
ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅವರ ಬಗ್ಗೆ ಇನ್ನಷ್ಟು ಹೆಚ್ಚು ಹೊಗಳಿ ಹೇಳ್ತೀವಿ, ಅಂದ್ರೆ ಆ ವ್ಯಕ್ತಿಯನ್ನ ಇನ್ನಷ್ಟು ಮತ್ತಷ್ಟು ಸ್ಪಷ್ಟವಾಗಿ ಅವರ ಒಂದು ವಿಶೇಷಣಗಳನ್ನ ಹೇಳ್ತೀವಿ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಬ್ರಹ್ಮನ್, ಪರಮಾತ್ಮ ಹಾಗೂ ಭಗವಾನ್ ಎಂಬ ಶಬ್ದಗಳನ್ನು ವೈದಿಕ ಸಾಹಿತ್ಯದಲ್ಲಿ ಅಡಿಗಡಿಗೆ ಬಳಸಲಾಗುತ್ತೆ. ಅಂದ್ರೆ ಕೃಷ್ಣನ ಬಗ್ಗೆ ಹೇಳ್ಬೇಕು ಅಂತಂದಾಗ ಅಥವಾ ಪೂರ್ಣ ಸತ್ಯದ ಬಗ್ಗೆ ಹೇಳ್ಬೇಕು ಅಂತಂದಾಗ ಬ್ರಹ್ಮನ್, ಪರಮಾತ್ಮ ಹಾಗೂ ಭಗವಾನ್ ಅಂತ ಆ ಒಂದು 3 ಹಂತಗಳಲ್ಲಿ ಸಾಕ್ಷಾತ್ಕಾರದ ಬಗ್ಗೆ ಹೇಳ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಈ 3 ಶಬ್ದಗಳು ದಿವ್ಯ ಜ್ಞಾನದ ವಸ್ತು ಸಂಕೇತಗಳೆಂದು ವ್ಯಾಪಕವಾಗಿ ಪರಿಭಾವಿಸಲಾಗಿದೆ. ಅಂದ್ರೆ 3 ಕೂಡ ದಿವ್ಯ ಜ್ಞಾನ, ಅಂದ್ರೆ 3 ಶಬ್ದಗಳು 3 ಸಾಕ್ಷಾತ್ಕಾರಗಳು ಅದೇನಿದೆ ವಸ್ತು ಸಂಕೇತಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಅದು ಪರಮ ಸತ್ಯವನ್ನ ಕುರಿತು ಹೇಳ್ತಾ ಇರುವಂತದ್ದು. ಆದರೆ ಯಾವುದನ್ನು ನಿರಾಕಾರ ಬ್ರಹ್ಮನ್ ಪ್ರಭೆ ಎಂದು ಅನುಸಂಧಾನ ಮಾಡಲಾಗುತ್ತದೋ ಅದು ದಿಟ್ಟದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ದಿವ್ಯ ದೇಹದ ಪ್ರಭೆ ಎಂಬುದು ವ್ಯಾಪಕವಾಗಿ ಪ್ರಚಾರದಲ್ಲಿ ಇಲ್ಲ. ಅಂದ್ರೆ ಇಲ್ಲಿ ಎಲ್ಲೂ ಕೂಡ ನಾವು ನೋಡ್ತೀವಿ, ಅಂದ್ರೆ ಇದು ಏನಂತ ಹೇಳ್ತಾರೆ, ಚೈತನ್ಯ ಮಹಾಪ್ರಭುಗಳು ಒಮ್ಮೆ ತೋರಿಸ್ತಾರೆ ಅವರ ದೇಹದ ಪ್ರಭೆಯನ್ನ ಪ್ರಕಾಶಾನಂದ ಸರಸ್ವತಿಯವರಿಗೆ. ಆದ್ರೆ ಅವರು ಕೂಡ ಮಾಯಾವಾದಿಗಳಾಗಿರ್ತಾರೆ. ಆದ್ರೆ ಅವರನ್ನ ಅವರು ಸನ್ಯಾಸಿಗಳಾಗಿರ್ತಾರೆ, ಅವ್ರಿಗೆ 10,000 ಅನುಯಾಯಿಗಳಿರ್ತಾರೆ. ಅವರನ್ನ ಭೇಟಿ ಮಾಡಕ್ಕೆ ಹೋದಾಗ ಚೈತನ್ಯ ಮಹಾಪ್ರಭುಗಳು ಅವರು ಮಾಯಾವಾದಿಗಳಾದ ಕಾರಣ ಅವರಿಗೆ ನಿರಾಕಾರ ಬ್ರಹ್ಮನಲ್ಲಿ ಆಸಕ್ತಿ ಇದೆ ಅಂತ ಹೇಳಿ ತಮ್ಮ ದೇಹದ ಹೊರಹೊಮ್ಮುವಂತ ಪ್ರಭೆಯನ್ನ ತೋರಿಸಿದಾಗ ಅವರಿಗೆ ಚೈತನ್ಯ ಮಹಾಪ್ರಭುಗಳು ಸಾಧಾರಣ ವ್ಯಕ್ತಿಯಲ್ಲ, ಕೃಷ್ಣ ಅಂದ್ರೆ ಅವರು ಭಗವಂತ ಅನ್ನುವಂಥದ್ದನ್ನ ಅವರು ತಿಳ್ಕೊತಾರೆ. ಹಾಗೆಯೇ ಪರಮಾತ್ಮನು ಸ್ವಯಂ ಕೃಷ್ಣನಿಗೆ ಭಗವಾನ್ ಸಮರಾದ ಪ್ರಭು ಚೈತನ್ಯರ ಆಂಶಿಕ ಪ್ರಾತಿನಿಧ್ಯ ಮಾತ್ರ ಎಂಬುದು ಕೂಡ ವ್ಯಾಪಕವಾಗಿ ತಿಳಿಯದು. ಅಂದ್ರೆ ನಮಗೆ ಹೇಳ್ಬೇಕು ಅಂತಂದ್ರೆ ಇದು ಗೌಪ್ಯ ಅವತಾರ ಅಂತ ಹೇಳ್ತಾರೆ. ಅಂದ್ರೆ ಈ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ನಮಗೂ ಕೂಡ ಈ ಕೃಷ್ಣ ಪ್ರಜ್ಞೆಗೆ ಬರೋದಕ್ಕೆ ಮುಂಚೆ ಹೆಚ್ಚು ವಿಚಾರ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಸಾಕ್ಷಾತ್ಕಾರ ಅಥವಾ ಆ ಒಂದು ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರ ಅದು ಚೈತನ್ಯ ಮಹಾಪ್ರಭುಗಳ ವಿಷಯದಲ್ಲಿ ನಮ್ಗೆ ಹೆಚ್ಚು ತಿಳಿದಿಲ್ಲ ಅಂತ. ಆದ್ದರಿಂದ ಬ್ರಹ್ಮನ್ ಎಂಬುದು ಚೈತನ್ಯರ ಪ್ರಭೆ, ಪರಮಾತ್ಮ ಎನ್ನುವುದು ಅವರ ಆಂಶಿಕ ಪ್ರಾತಿನಿಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ದೇವೋತ್ತಮ ಪರಮಪುರುಷನು ಕೃಷ್ಣನು ಅನನ್ಯರು ಎನ್ನುವ ವರ್ಣನೆಗಳನ್ನು ಪ್ರಮಾಣಭೂತ ವೈದಿಕ ಗ್ರಂಥಗಳು ನೀಡುವ ಸಾಕ್ಷ್ಯದೊಡನೆ ತಾಳೆ ನೋಡಬೇಕಾಗಿದೆ. ವಿಷ್ಣು ತತ್ವ ಅಥವಾ ಪರಮ ಸತ್ಯವಾದ ಸರ್ವವ್ಯಾಪಿ ದೇವೋತ್ತಮ ವಿಷ್ಣುವೇ ವೇದಗಳ ಸಾರ ಸರ್ವ. ವಿಷ್ಣು ತತ್ವವು ಬೇರೆ ಬೇರೆ ಶ್ರೇಣಿಗಳನ್ನು ಉಳ್ಳದ್ದು. ಆ ಶ್ರೇಣಿಗಳಲ್ಲಿ ಅತ್ಯುತ್ತಮವಾದದ್ದು ಎಂದರೆ ಅಂತಿಮ ವಿಷ್ಣು ತತ್ವವಾಗಿರುವ ಪ್ರಭು ಕೃಷ್ಣ. ಈ ಮಾತಿಗೆ ಭಗವದ್ಗೀತೆಯಲ್ಲಿಯೂ ಇಡೀ ವೈದಿಕ ಸಾಹಿತ್ಯದಲ್ಲಿಯೂ ದೃಢೀಕರಣವಿದೆ. ಅಂದ್ರೆ ಒಂದು ಕೃಷ್ಣನಿಂದಲೇ ಬರುವಂತದ್ದು ಎಲ್ಲವೂ ಕೂಡ. ಕೃಷ್ಣನಿಂದ ಬಲರಾಮನಿಂದ ಒಂದು 4 ಚತುರ್ವ್ಯೂಹ, ನಂತರ ನಾರಾಯಣನಿಂದ 2ನೆಯ ಒಂದು ಚತುರ್ವ್ಯೂಹ, ನಂತರ ಬರುವಂತದ್ದು ಮಹಾವಿಷ್ಣುವಿನಿಂದ ಗರ್ಭೋದಕಶಾಹಿ ವಿಷ್ಣುವಿನಿಂದ ಕ್ಷೀರೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣುವಿನಿಂದ ಬ್ರಹ್ಮನಿಂದ ಶಿವ. ಹೀಗೆ ಎಲ್ಲವೂ ಕೂಡ ಆ ವಿಷ್ಣು ತತ್ವಗಳು ಅದು ಏನಿದೆ ಅದರಲ್ಲಿ ಅಂತಿಮವಾಗಿ ಬರುವಂತದ್ದು ಮೂಲದಲ್ಲಿ ಕೃಷ್ಣನಿಂದಲೇ ಇವೆಲ್ಲವೂ ಕೂಡ ಆ ಒಂದು ಸ್ವಾಂಶ ವಿಸ್ತರಣೆಗಳು ಬರುವಂತದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಎಲ್ಲಾ ಒಂದು ವೈದಿಕ ಗ್ರಂಥಗಳಲ್ಲಿ ಎಲ್ಲ ಕಡೆ ಅದರ ಒಂದು ವೈದಿಕ ಸಾಹಿತ್ಯಗಳಲ್ಲಿ ಇದರ ದೃಢೀಕರಣ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಮದ್ ಭಾಗವತದಲ್ಲಿ ಇದೇ ದೇವೋತ್ತಮ ಪರಮಪುರುಷನನ್ನು ನಂದಸುತ ನಂದ ಮಹಾರಾಜನ ಮಗ ಎಂದು ವರ್ಣಿಸಲಾಗಿದೆ. ಅಂದ್ರೆ ಭಾಗವತದಲ್ಲಿ ಭಗವಂತನನ್ನ ನಂದ ಮಹಾರಾಜನ ಮಗ ಅಂತಲೇ ಹೇಳುವಂಥದ್ದು. ನಂದಸುತನೇ ಪುನಃ ಭಗವಾನ್ ಕೃಷ್ಣ ಚೈತನ್ಯ ಮಹಾಪ್ರಭುಗಳಾಗಿ ಅವತರಿಸಿದ್ದಾರೆ ಎಂದು ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಹೇಳುತ್ತಾರೆ. ಭಗವಾನ್ ಕೃಷ್ಣ ಹಾಗೂ ಭಗವಾನ್ ಚೈತನ್ಯರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲವೆಂದು ವೈದಿಕ ಸಾಹಿತ್ಯವು ನಿರ್ಣಯಾತ್ಮಕವಾಗಿ ಹೇಳುತ್ತದೆ ಎಂಬುದು ಕೃಷ್ಣದಾಸ ಕವಿರಾಜರು ತಮ್ಮ ಹೇಳಿಕೆಗೆ ಕೊಡುವ ಆಧಾರ. ಅಂದ್ರೆ ನೋಡ್ತೀವಿ ಭಾಗವತದಲ್ಲೂ ಕೂಡ ನಮಗೆ ಉಲ್ಲೇಖ ಬರುತ್ತೆ. ಅಂದ್ರೆ ಬೇರೆ ಬೇರೆ ಸಾಹಿತ್ಯಗಳಲ್ಲೂ ಕೂಡ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಹೇಗೆ ಅಧಿಕೃತ ಪರಂಪರೆಯಲ್ಲಿ ಬಂದಂತಹ ಆಚಾರ್ಯರು ಯಾರಿದ್ದಾರೆ ಅವರು ಅಂದ್ರೆ ಭಗವಂತನ ಒಂದು ಅವತಾರ ಅಂತಂದ್ರೆ ಅವನ ಉಲ್ಲೇಖ ಒಂದು ಭಾಗವತದಲ್ಲಿ ನಮ್ಗೆ ಸಿಗುತ್ತೆ. ಹೇಗೆ ಚೈತನ್ಯ ಮಹಾಪ್ರಭುಗಳು ಅವರು ಹುಟ್ಟೋದಕ್ಕೆ ಮುಂಚೆನೆ ಭಾಗವತದಲ್ಲಿ ಅವರು ಶಚಿ ಮಾತೆಯ ಮಗನಾಗಿ ಮಾಯಾಪುರದಲ್ಲಿ ಗಂಗಾ ನದಿಯ ದಡದಲ್ಲಿ ಆವಿರ್ಭಾವ ಆಗ್ತಾರೆ. ಮತ್ತೆ ಅವರ ಪತ್ನಿಯರು ಯಾರು, ಮತ್ತೆ ಅವರು ಹೇಗೆ ಸನ್ಯಾಸ ಸ್ವೀಕಾರ ಮಾಡ್ತಾರೆ, ಇದೆಲ್ಲವೂ ಕೂಡ ಉಲ್ಲೇಖ ಇದೆ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು, ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಮತ್ತೆ ಕೃಷ್ಣ ಇಬ್ಬರು ಕೂಡ 2 ಒಂದೇನೆ, ಬೇರೆ ಇಲ್ಲ ಅಂತ. ಶಚಿ ಮಾತೆ ಅವರ
ಮಗನಾಗಿ ಹುಟ್ಟಿದಾಗ ಅವರ ಕೈಯಲ್ಲಿ ಅಥವಾ ಅವರ ಕಾಲುಗಳಲ್ಲಿ ಎಲ್ಲ ಕೂಡ ಚಿಹ್ನೆಗಳಿರುತ್ತೆ. ಕೃಷ್ಣನ ಕಾಲಿನಲ್ಲಿ ಇದ್ದಂತಹ ಚಿಹ್ನೆಗಳು ಇವೆಲ್ಲವೂ ಕೂಡ ಪುರಾವೆ ಕೊಡುತ್ತೆ ಕೃಷ್ಣನು ಮತ್ತೆ ಚೈತನ್ಯ ಮಹಾಪ್ರಭುಗಳು ಇಬ್ಬರು ಒಂದೇ ಅಂತ. ಕೃಷ್ಣನಿಗೂ ಚೈತನ್ಯ ಮಹಾಪ್ರಭುಗಳಿಗೂ ಯಾವುದೇ ವ್ಯತ್ಯಾಸವಿಲ್ಲವೆಂಬುದನ್ನು ಸಾಧಿಸಿ ತೋರಿಸಿದ್ದಾಯಿತು ಎನ್ನೋಣ. ಆಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂಡ ಸರ್ವತತ್ವಗಳ ಮೂಲ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗುವುದಿಲ್ಲ. ಅಂದ್ರೆ ಹೇಗೆ ಕೃಷ್ಣ ಸರ್ವತತ್ವಗಳ ಮೂಲ, ಎಲ್ಲವೂ ಅವನಿಗಿಂತ ಮೀರಿದ ಇನ್ನೊಂದಿಲ್ಲ ಅಂತ ಹೇಳ್ತೀವಿ, ಹಾಗೆ ಚೈತನ್ಯ ಮಹಾಪ್ರಭುಗಳು ಕೂಡ ಎಲ್ಲ ತತ್ವಗಳ ಮೂಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಬ್ಬ ಸಾಧಕನಿಗೆ ಒಂದೊಂದು ಬಗೆಯಲ್ಲಿ ಗೋಚರವಾಗುವ ಅದೇ ಪರಮ ಸತ್ಯವನ್ನು ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ ಎಂದು ಕರೆಯಲಾಗಿದೆ. ಅಂದ್ರೆ ಸಾಧಕ, ಆಧ್ಯಾತ್ಮಿಕ ಸಾಧಕನು ಅವನು ಬ್ರಹ್ಮವಾದಿಯೋ ಅಥವಾ ಅಷ್ಟಾಂಗ ಯೋಗಿಯೋ, ಜ್ಞಾನವನ್ನು ಬೆಳೆಸ್ಕೊಳ್ಳುವಂತವನು ಅಥವಾ ಯೋಗ ಸಾಧನೆ ಮಾಡುವಂತವನು, ಆ ಒಂದು ನಿಟ್ಟಿನಲ್ಲಿ ಅವನ ಒಂದು ಸಾಕ್ಷಾತ್ಕಾರವು ಕೂಡ ಬೇರೆ ಬೇರೆ ಆಗಿರುತ್ತೆ. ಹಾಗೆ ಭಕ್ತನು ಭಗವಾನ್ ಸಾಕ್ಷಾತ್ಕಾರದಲ್ಲಿ ಪರಮಾತ್ಮ ಸತ್ಯವನ್ನ ತಿಳ್ಕೋತಾನೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 10 ಆಯ್ತಲ್ಲ ಮಾತಾಜಿ? ಆಯ್ತು, ಟೈಮ್ ಆಯ್ತು. ಪಾಂಚಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವರೊಂದಿಗೆ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರಿ